ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸಮಾಜದಲ್ಲಿ ಸಾಮಾನ್ಯರಂತಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸೊ ನಿರಂತರವಾಗಿ ನಿಸ್ವಾರ್ಥವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಂಥ ಒಂದಷ್ಟು ವ್ಯಕ್ತಿಗಳು ಅಥವಾ ಒಂದಷ್ಟು ಸಂಘ ಸಂಸ್ಥೆಗಳು, ಒಂದಷ್ಟು ಯುವಕರ ತಂಡಗಳಿರ್ಬೋದು, ಅವರು ಯಾವ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ, ಅವರ ಮುಂದಿರುವ ಸವಾಲುಗಳಿರ್ಬೋದು ಅಥವಾ ಅದಕ್ಕೋಸ್ಕರ ಅವರು ಮಾಡುವಂಥ ಪರಿಶ್ರಮ ಇರ್ಬೋದು ಹೇಗಿರ್ತವೆ, ಯಾವ ರೀತಿಯಲ್ಲಿ ಅವರು ಅಶಕ್ತರಿಗೆ ಬಡವರಿಗೆ ನೆರವಾಗುವಂಥ ಕೆಲಸವನ್ನು ಮಾಡ್ತಾರೆ, ಆ ಹಣಕಾಸು ಅಥವಾ ಆ ಸಹಾಯವು ಬಡವರಿಗೆ ಯಾವ ರೀತಿಯಲ್ಲಿ ತಲುಪುತ್ತೆ, ಇವೆಲ್ಲವೂ ಕೂಡ ಕುತೂಹಲದ ವಿಚಾರ. ಹಾಗಾಗಿ ಆ ಕುತೂಹಲಕ್ಕೆ ಉತ್ತರವಾಗಿ ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮ ನಿಲ್ತಾ ಇದೆ. ಇವತ್ತು ನಮ್ಮ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದವರು ಶ್ರೀ ವೀರಾಂಜನೇಯ ಸೇವಾ ಸಮಿತಿ. ಇವರು ಕಳೆದ 6 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು, ನೂರಾರು ಕುಟುಂಬಗಳಿಗೆ ಧೈರ್ಯವಾಗಿ ನಿಂತಂಥವರು. ಅಂದರೆ ಇವರ ಸೇವೆಯ ಮೂಲಕವೇ ಸ್ಫೂರ್ತಿಯಾದಂಥ ತಂಡ ಇದು. ಸುಮಾರು 58 ಸೇವಾ ಯೋಜನೆಗಳು, 5 ತುರ್ತು ಸೇವಾ ಯೋಜನೆಗಳಿರ್ಬೋದು, ಸುಮಾರು 7 ಲಕ್ಷಕ್ಕೂ ಅಧಿಕ ಧನ ಸಹಾಯ ಅನ್ನುವಂಥದ್ದು ಅಶಕ್ತರ ಜೀವನಕ್ಕೆ ಧೈರ್ಯವಾಗಿದೆ ಇವತ್ತು. ಸೊ ಹಾಗಾಗಿ ಪ್ರೀತಿಯಿಂದ ಆ ತಂಡವನ್ನು ನಾನು ಇವತ್ತು ಸ್ವಾಗತ ಮಾಡಬೇಕು. ಪ್ರೀತಿಯ ಸ್ವಾಗತ. ಇಬ್ಬರು ಅತಿಥಿಗಳಿದ್ದಾರೆ ನಮ್ಮ ಜೊತೆಗೆ. ಸುದರ್ಶನ್ ಪೆರಾಡಿ ಅವರಿದ್ದಾರೆ, ಹಾಗೆಯೇ ಕಿರಣ್ ಕುಮಾರ್ ಅವರು. ಇಬ್ಬರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ವಾಗತ. ಓಕೆ. ಸೊ ಒಂದು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿಗಳ ಹತ್ರ ಮೊದಲು ಕೇಳುವಂಥದ್ದು ಹೇಗಿದ್ದೀರಾ ಅಂತ. ಸೊ ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಹೇಗಿದ್ದೀರಾ ಇಬ್ಬರು? ಚೆನ್ನಾಗಿದ್ದೀರಾ? ಖಂಡಿತ. ಸೊ ಇನ್ನಷ್ಟು ಇಂಥ ಸಮಾಜ ಸೇವೆ ಅನ್ನುವಂಥದ್ದು ನಿಸ್ವಾರ್ಥವಾಗಿ ನಿಮ್ಮ ಜೊತೆ ಸಾಗಿ ಅಶಕ್ತರ ಬಡವರ ಆಶೀರ್ವಾದ ಜೊತೆಯಾಗಿ ನೀವು ಚೆನ್ನಾಗಿ ಇನ್ನೂ ಕೂಡ ಚೆನ್ನಾಗಿರುವಂತಾಗಲಿ ಅನ್ನುವಂಥ ಆಶಯದ ಜೊತೆಗೆ ನಾವು ಕೇಳಬೇಕು. ಮೊದಲು ಈ ತಂಡದ ಬಗ್ಗೆ, ಅಂದರೆ ಹೇಗೆ ಪ್ರಾರಂಭ ಆಯಿತು? ಸುಖ ಸುಮ್ಮನೆ ಯಾವುದೋ ಒಂದು ತಂಡ ಪ್ರಾರಂಭ ಆಗೋದಿಲ್ಲ, ಅಥವಾ ಏನೋ ಒಂದು ಪ್ರೇರಣೆ, ಸ್ಫೂರ್ತಿ ಅಥವಾ ಕಾರಣ ಇಲ್ಲದೆ ಯಾವ ಘಟನೆಯೂ ಕೂಡ ಆಗೋದಿಲ್ಲ. ಎಲ್ಲದಕ್ಕೂ ಕೂಡ ಒಂದು ರೀಸನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಅನ್ನುವಂಥದ್ದು ಯಾವಾಗ, ಯಾಕಾಗಿ ಪ್ರಾರಂಭ ಪಡೆಯಿತು? ಅಂದರೆ ಅದು ನಮ್ಮದು ಚಿಕ್ಕಂದಿಲ್ಲ, ನಮಗೆ ಒಂದು ಆಸೆ ಇತ್ತು. ನಾವೊಂದು 100 ರೂಪಾಯಿ ದುಡಿದ್ರೆ 20 ರೂಪಾಯಿ ಇದ್ದ ಬಡವರ ಸೇವೆಗೆ. ಅದಕ್ಕೆ ನಾವೆಲ್ಲ ಒಂದು 10 ಮಂದಿ ಎಲ್ಲ ಜೊತೆಗೂಡಿ ನಾವೊಂದು ಪ್ಲ್ಯಾನ್ ಮಾಡಿದ್ವಿ. ಈಗ ನಾವೆಲ್ಲ ಸಾಮಾಜಿಕ ಜಾಲತಾಣ ಎಲ್ಲರೂ ಅದನ್ನು ದುರುಪಯೋಗ ಪಡಿಸ್ತಾರೆ. ಆದರೆ ನಾವು ಇದನ್ನೊಂದು ಈ ವಿಷಯಕ್ಕೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡುವಾಗೆ ಏನೋ ಪ್ಲ್ಯಾನ್ ಮಾಡೋಣ ಅಂತ. ಅದಕ್ಕೆ ನಾವೊಂದು 10 ಮಂದಿ ಸೇರಿ ಎಲ್ಲ ಡಿಸ್ಕಸ್ ಮಾಡಿದ ನಂತರ ಅದಕ್ಕೆ ಇವರೆಲ್ಲ ಎಲ್ಲ ಹೇಳಿದರು, ನಾವೆಲ್ಲೊಂದು ಯೋಜನೆ ಈ ನಮ್ಮ ಗ್ರೂಪ್ ಎಲ್ಲ ಮಾಡುವ ಅಂತ. ಅದಕ್ಕೆಲ್ಲ ಮಾಡಿ ಅದರ ಉದ್ದೇಶಪೂರ್ವಕವಾಗಿ ನಾವೆಲ್ಲ ಮಾಡಿದ್ದು. ಅದಾದ ಒಂದು 6 ವರ್ಷ ಹಿಂದೆ, ಜನವರಿ 24. ಗೊತ್ತಾಯ್ತು. ಅಂದ್ರೆ ಏನಾದ್ರೂ ಒಂದು ಸಹಾಯ ಮಾಡಬೇಕು. ಸಣ್ಣ ವಯಸ್ಸಿನಲ್ಲೇ ಇತ್ತು. ಎಲ್ಲರೂ ಕೂಡ ಒಂದೇ ವಯಸ್ಸಿನವರಾಗಿದ್ರೆ ಹೇಗೆ ನಿಮ್ಮ ಜೊತೆ ಇರುವುದು? ಸರ್, ಡಿಫ್ರೆಂಟ್ ಇದ್ದಾರೆ ಎಲ್ಲರೂ. ಕೆಲವರು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ಮತ್ತೆ ಕೂಲಿ ಕೆಲಸ ಹೋಗೋರು ಇದ್ದಾರೆ. ಹಾಗೆ ಓಕೆ. ಏನೇ ಇರಲಿ, ಆ ಒಂದು ಉದ್ದೇಶ ಅನ್ನುವಂಥದ್ದು ಸಣ್ಣ ವಯಸ್ಸಿನಲ್ಲೇ ಇತ್ತು. ಅದಕ್ಕೆ ನಾನು ಗೌರವವನ್ನು ಕೊಡಬೇಕೀಗ. ಬಾಲ್ಯದಲ್ಲಿ ಇವರಲ್ಲಿ ಒಂದು ತುಡಿತಾ ಇತ್ತು, ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ. ಇನ್ನು ಈ ತಂಡವನ್ನು ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡುವಂಥ ಸಂದರ್ಭ ನಿಮ್ಮ ಮುಂದೆ ಏನೆಲ್ಲ ಸವಾಲಿತ್ತು ಅನ್ನುವಂಥದ್ದನ್ನು ಕೇಳಬೇಕು. ಒಂದು ಕರೆ ಇದೆ, ಪ್ರಥಮ ಕರೆ ಸ್ವೀಕಾರ ಮಾಡ್ತೀನಿ. ಹಲೋ 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 ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್, ನಾನು ಸುಖೇಶ್ ಅಂತ ತೋಡರ್ ಬಂದೆ. ಪಾತಿರ್ಲಿ ದಾದಪನ್ ಪರಿ ತಂಡ ಅದೇ ವೀರಾಂಜನ ಒಂಜಿ ಸಂಸ್ಥೆ ಬರೀ ಒಂಜಿ ಗಟ್ಟಿ ಒಂಜಿ ಸಮಾಜ ಸೇವೆದ ಒಂಜಿ ತಂಡ. ಪ್ರಚಾರ ಕಮ್ಮಿಗೆ ತಂದು ಸೇವೆ ಜಾಸ್ತಿ ಮಲ್ಪುಣಚಿತ್ತ ಒಂಜಿ ತಂಡ ಅವು ವೀರಾಂಜನ ಸೇವಾ ಸಮಿತಿ ತಂಡ ಅಂತ ಬನಲ್ಲಿ. ಈ ತಂಡ ಪನ್ಪೆರತೆ ಪ್ರಚಾರನು ಗೆತ್ತೊಂದು ಕಮ್ಮಿ ಅಂಡ ಈ ಸೇವೆ ತೂದು ಬಾಕಿ ದಕ್ಕಲು ಪ್ರಚಾರ ಮಲ್ಪೊಂದು ಜಾಸ್ತಿ ಇದೆ. ಬಟ್ ಆ ತಂಡದೊಂಜಿ ವಿಶೇಷತೆ ಇಕ್ಕೊಂಜಿ ಎಟ್ಟೆ ಒಂಜಿ ಆಧಾರ ಸ್ತಂಭ ಪಂಡ ಬೆದರದ ವೀರಾಂಜನೇಯ ಒಂಜಿ ದೇವರ ಒಂಜಿ ಶಕ್ತಿ ಅಗ್ಲೆ ಅನುಗ್ರಹ ಅನ್ಪಲ್ಲಿ ಸಂಸ್ಥೆದ ಸೇವೆ ಒಂಜಿ 2 ಜನ ಬಾರಿ ವ್ಯಕ್ತಿಲು ಒಂಜಿ ಸುದರ್ಶನ್ ಪೆರಾಡಿ, ಕೊಂಜಿ ನಮ್ಮ ಸತೀಶ್ ಎಂ ಪೆರಾಡಿ ಬಂದ. ಇಡೀ ತಂಡ ಒಂಜಿ ಜೀವಾಲ ಕೊರ್ಪಿನ 2 ವ್ಯಕ್ತಿ ಅಕ್ಲೆಗ್ ಏಪಲ ನನಾ ತಿಂಚೆನಂಜಿ ಸೇವೆ ಮಲ್ಪನ ಶಕ್ತಿ ಇಡೀ ತಂಡೋಗಲ ಪ್ಲಸ್ ಅಕ್ಲೆಗ್ಲ ವೀರಾಂಜನ ದೇವರ ಶಕ್ತಿ ಕೊರಡು ಬಂದು ಈ ಕೊಡ್ತರಿಗೆ ದೇವರಿಟ ಮನ್ಮಾಡ. ಓಕೆ, ಧನ್ಯವಾದ ಸರ್. ಧನ್ಯವಾದಗಳು. ಓಕೆ, ಒಂದು ಖುಷಿಯ ಮಾತುಗಳನ್ನು ಅವ್ರಿಗೆ ಹೇಳಿದರು. ಈಗಾಗಲೇ ಯಾಕೆ ಪ್ರಾರಂಭ ಪಡೆಯಿತು ಅನ್ನೋದಕ್ಕೆ ಕೇಳಿದೆ. ಬಳಿಕ ಮೊದಲ
ಪ್ರಯತ್ನಗಳು ಹೇಗಿತ್ತು? ಯಾಕಂದರೆ ಒಂದು ತಂಡವನ್ನು ನಡೆಸುವಂಥದ್ದು ನಮಗೆ ಅನುಭವ ಇರಬೇಕು, ಇನ್ನೊಂದು ತಂಡದಲ್ಲಿ ಇತ್ತು, ಅಲ್ಲಿ ಹೇಗಿತ್ತು ಏನಿತ್ತು ಅಂತ. ಆದರೆ ನಿಮಗೆ ಸಣ್ಣ ವಯಸ್ಸಿಂದ ಕನಸಿತ್ತು, ಅನುಭವ ಇರಲಿಲ್ಲ. ಆದರೆ ಅದು ಹೇಗೆ ಸಾಧ್ಯ ಆಯಿತು ತಂಡವನ್ನು ಮಾಡೋದಕ್ಕೆ? ಕಷ್ಟ ಆಗಲಿಲ್ವಾ ಅಂತ? ಕಷ್ಟ ಅಂತ ಇಲ್ಲಿ ಅಷ್ಟೇನು ಆಗಲಿಲ್ಲ. ಯಾಕೆಂದರೆ ಎಲ್ಲರೂ ಈಗಿನ ಜನ್ರೇಷನ್ ಅವರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಆಲ್ರೆಡಿ ಗೊತ್ತಿರುವವರೇ ಎಲ್ಲರೂ. ಹಾಗೆ ನಾವು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡೋಕೆ ಸ್ವಲ್ಪ ನಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಇತ್ತು. ಯಾಕಂದರೆ ಈಗೆಲ್ಲ ಫಂಡಿಂಗ್ ಎಲ್ಲ ಹೇಗೆ ಮ್ಯಾನೇಜ್ಮೆಂಟ್ ಮಾಡೋದು, ಅಂದರೆ ₹1 ಮಿಸ್ ಆಗೋದಾಗೆ ನಾವು ಅದರಲ್ಲಿ ಮೊದಲು ನಿಮಗೆ ಪ್ರಾಮುಖ್ಯ ಕೊಟ್ಟದ್ದೇ ನಮಗೆ ಫಂಡಿಂಗ್. ಯಾಕಂದರೆ ಹಣದಲ್ಲಿ ಸಮಸ್ಯೆ ಬರ್ಬೋದು, ಮೇಜರ್ ಸಮಸ್ಯೆ ಬರೋದು ಹಣದಲ್ಲಿ. ಹೌದಾ, ₹10 ಮಿಸ್ ಆದರೂ ನಾವೆಲ್ಲ ₹10 ಲೆಕ್ಕ ಕೊಡ್ತೇವೆ. ಗ್ರೂಪಿನ ನಮ್ಮ ತಂಡದಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಎಲ್ಲರಿಗೂ ನಮ್ಮ ಒಂದು ಯೋಜನೆ ಆದ ನಂತರ ಎಷ್ಟು ಅಮೌಂಟ್ ಕೊಟ್ವಿ, ಎಷ್ಟು ಕಲೆಕ್ಷನ್ ಆಯಿತು, ಎಷ್ಟು ಉಳಿದಿದೆ ಎಲ್ಲ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಲೆಕ್ಕಪತ್ರಗಳನ್ನ ನಾವು ಅವಾಗಲೇ ಹಾಕ್ತಾ ಇರ್ತೇವೆ. ಎಲ್ಲ ಪ್ರತಿಯೊಂದು ಲೆಕ್ಕಾಚಾರ ಅಷ್ಟು ಅಪ್ ಟು ಡೇಟ್. ಅಷ್ಟಕ್ಕೆ ನಾವೀಗ ಇಲ್ಲಿದ್ದೇವೆ. ಹಾಗೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದ್ರು ಕೂಡ ಈ ತಂಡ ಇಷ್ಟು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ಪ್ರಾಮಾಣಿಕತೆ ನಿಷ್ಠೆ ಇರೋದಕ್ಕೆ ಈ ತಂಡ ಇವತ್ತು ಇದೆ ಅಂತ ಹೇಳ್ಬೋದು. ಇವರ ಮಾತುಗಳನ್ನು ಕೇಳುವಾಗ ಹಾಗೆ ಅನಿಸ್ತಾ ಇದೆ ನನಗೆ. ಇನ್ನು ಪ್ರಾರಂಭದ ದಿನದಲ್ಲಿ ಕೇವಲ 10 ಜನರು ಇದ್ದದ್ದು. ಸೊ ಅದು ಹೇಗೆ ಅನಿಸ್ತಾ ಇತ್ತು ಆ ಸಂದರ್ಭ? ಇಷ್ಟೇ ಜನ ಒಂದು ತಂಡ ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕಂತ ಹೊರಟಿದ್ದೀರಾ, ಹೇಗೆ ಅನಿಸ್ತಾ ಇತ್ತು? ನಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಖುಷಿ ಆಗಿತ್ತು. ಆಮೇಲೆ ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕಂದರೆ ಯಾರನ್ನೆಲ್ಲ ಇದಕ್ಕೆಲ್ಲ ಸೇರಿಸುವುದು ಹಾಗೆ ಹೇಗೆ ಅಂತೇಳಿ ಮತ್ತೆ ಎಲ್ಲರೂ ಸೇರಿದು ಹೇಳಿದ್ರು, ನೋಡುವ ನಾವೆಲ್ಲರೂ ಪ್ರಯತ್ನ ಪಟ್ಟು ಪಬ್ಲಿಸಿಟಿ ಎಲ್ಲ ಮಾಡಿ ಎಲ್ಲರೂ ಸೇರಿಸುವ ಅಂತ. ಹಾಗೆ ಮತ್ತೆ ಅವರವರ ಲಿಸ್ಟೆಲ್ಲ ಫ್ರೆಂಡ್ಸ್ ಲಿಸ್ಟಲ್ಲೆಲ್ಲ ಆ್ಯಡ್ ಮಾಡ್ತಾ ಹೋದ್ರು. ಒಬ್ಬೊಬ್ಬರ ಅಂದರೆ ಒಬ್ಬ ಸದಸ್ಯರು 5 ಸದಸ್ಯರನ್ನು ಹಾಗೆ. ಸುದರ್ಶನ್ ಅವ್ರ ಹತ್ರ ಕೇಳೋದು ನಾನು, ಮೊದಲ ಯೋಜನೆ ಅನ್ನುವಂಥದ್ದನ್ನು ಮಾಡಿದ್ದು ಅದರ ನೆನಪಿದೆಯಾ? ಹೇಗಿತ್ತು? ನೆನಪಿದೆ ಸರ್. ಹೇಳಿ ಸರ್, ಹೇಗಿತ್ತು? ಅಂದರೆ ಮೊದಲ ಯೋಜನೆ ನಾವು ಕೊಟ್ಟದ್ದು ಕೊಕ್ಕಡದಲ್ಲಿ. ಅಂದರೆ ಒಬ್ಬರೇ ಒಂದು ತಾಯಿ ಇರೋದು ಮನೆಯಲ್ಲಿ, ಅವರ ಮಗ ಡೆತ್ ಆಗಿ ಕೆಲವಷ್ಟೇ ತಿಂಗಳಾಗಿತ್ತು. ಮತ್ತು ಅವರ ಮನೆ ಕೂಡ ಬೀಳಲಿಕ್ಕೆ ಆಗ್ತಿತ್ತು ಅವಾಗ. ಮತ್ತು ಆ ಯೋಜನೆ ನಾವು ಡಿಸೈಡ್ ಮಾಡಿದ್ದು, ಮತ್ತು ಅದನ್ನು ಯೋಜನೆ ಮಾಡಿ ಅವರಿಗೆ ಕೊಟ್ಟದ್ದು. ಹಾಗೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಅಂದರೆ ಯಾವ ರೀತಿ ಅದು ಕಾರ್ಯರೂಪಕ್ಕೆ ಬಂತು ಅಂತ? ಅಂದರೆ ಮೊದಲ ಯೋಜನೆ ಅಂತ ಬಂದಾಗ ನಾವಂದ್ರೆ ಏನು ಗೊತ್ತು ಸರ್, ಈಗ ಮೊದಲ ಯೋಜನೆ ಅಂದರೆ ಈಗ ನಾವು ಒಂದು ಅಡ್ಮಿನ್ಸ್, ಈಗ ನಮ್ಮ ಒಂದು ಟೋಟಲ್ ಟೀಮಲ್ಲಿ 10 ಮಂದಿ ಅದರ ಅಡ್ಮಿನ್ಸ್ ಇದೆ, ಪಿಲ್ಲರ್ಸ್ ಅಂತೆ. ಆ ಪಿಲ್ಲರ್ಸಲ್ಲಿ ಆ ಊರಿನವ್ರು ಯಾರಿದ್ದಾರೆ, ಈಗ 10 ಮಂದಿಯಲ್ಲಿ ಈಗ ಇವರು ಮೂಡುಬಿದ್ರೆ, ನಾವು ಉಜಿರೆ, ಆ ಥರ ಅಲ್ಲೆಲ್ಲ ಇದ್ದಾರೆ. ಈಗ ಅಂದರೆ ನಮ್ಮ ಈಗ ಮೊದಲ ಯೋಜನೆ ಕೊಕ್ಕಡ, ಅಲ್ಲಿ ಯಾರಿದ್ದಾರೆ ಆ ಯೋಜನೆಯಿಂದ ನಮ್ಮ ಅಡ್ಮಿನ್ಸ್ ಗ್ರೂಪಿಂದ 3 ಮಂದಿ ಹೋಗಿ ಅಲ್ಲಿ ಮನೆಗೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡ್ತೇವೆ. ಅಂದರೆ ಇವರೆಷ್ಟು ಹಿಂದೆ ಇದ್ದಾರೆ, ಫ್ಯಾಮಿಲಿ ಹೇಗಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನು ನಾವು ಅವ್ರಿಗೆ ಕೂಲಂಕುಷ ಪರಿಶೀಲಿಸಿ ಆಮೇಲೆ ನಾವು ಇಲ್ಲಿ ಬಂದು ಡಿಸ್ಕಸ್ ಮಾಡಿ ನಮ್ಮ 10 ಮಂದಿಯಲ್ಲಿ ಡಿಸ್ಕಸ್ ಮಾಡಿ ಆಮೇಲೆ ನಮ್ಮ ಮೇನ್ ಗ್ರೂಪಿಗೆ ಹಾಕು. ಯಾಕಂದರೆ ಮತ್ತೆ ಆಮೇಲೆ ನಾವು ಹಾಕಿ ಆದಮೇಲೆ ಅವರು ಬಡವರು ಅಂತ ಅವ್ರಿಗೆ ಇದು ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಕೇಳೋದು. ಇಲ್ಲಾಂದ್ರೆ ಶ್ರೀಮಂತರಿಗೆ ಅವರಿಗೆ ಕೂಡ ಕೊಡ್ತಿದ್ದಾರೆ ಹಾಗೆ ಹೇಳ್ಬಾರ್ದಲ್ಲ. ಯಾಕಂದ್ರೆ ನಮಗೆ ಹೊರಗಿಂದ ನಮಗೆ ಮಿಸ್ಗೈಡ್ ಮೈನಸ್ ಪಾಯಿಂಟ್ ಬರಬಾರ್ದು. ಅದಕ್ಕೋಸ್ಕರ ನಾವೆಲ್ಲ ಅಲ್ಲಿ ಹೋಗಿ ಕೂಲಂಗ್ ಪರಿಶೀಲಿಸಿ 2-3 ದಿನ ಫುಲ್ ನಾವು ಎಲ್ಲ ವಿಶ್ಲೇಷಣೆ ಮಾಡ್ತೇವೆ. ಅದರ ನಂತರ ನಾವು ಅದನ್ನು ಇದು ಮಾಡೋದು ಹಾಗೆ. ಇನ್ನು ಒಂದು ಸಂಸ್ಥೆಯೋ ಸಂಘಟನೆಯೋ ಏನು ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಹೆಸರುಗಳನ್ನು ಇಡ್ಬೋದು. ಇಲ್ಲಿ ನೋಡಿದರೆ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಅನ್ನುವಂಥ ಹೆಸರಿದೆ. ಯಾಕಾಗಿ ಈ ಹೆಸರು ಈ ತಂಡಕ್ಕೆ ಬೇಕಾಯಿತು? ಯಾಕಾಗಿ ಇಟ್ಕೊಂಡ್ರಿ ಈ ಒಂದು ಹೆಸರು? ವೀರಾಂಜನೇಯ ಹೆಸರಿಡ್ಬೇಕಾದ್ರೆ ನಮಗೆ ಮೊದಲು ಬಂದದ್ದೇ ಅದೇ ನಾವು ಹೇಳಿದೆವಲ್ಲ, ನಾರ್ಮಲಿ ಈಗ ಬೇರೆ ಬೇರೆ ಎಲ್ಲ ಹೆಸರಿಡ್ತಾರೆ. ಆದರೆ ನಮಗೆ ಈಗ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಮೊದಲ 3 ತಿಂಗಳು ಅಥವಾ 6 ತಿಂಗಳು ಎಲ್ಲ ಸಂಸ್ಥೆ ಸ್ಪೀಡಲ್ಲಿ ಇರ್ತದೆ. ಆಮೇಲೆ ನಿಮಗೆ ಒಳಗಿನ ಅವರ ಈ ಕೆಲವು ಸಮಸ್ಯೆಯಲ್ಲಿ ಅದಲ್ಲಿ ನಿಲ್ತದೆ. ಆದರೆ ನಮಗೆ ದೇವರದ್ದು ಒಂದು ಅನುಗ್ರಹ ಇದ್ದರೆ ನಮಗೆ ಏನೇ ಸಮಸ್ಯೆ ಬಂದರೂ ಸ್ವಲ್ಪ ಮುಂದುವರಲಿಕ್ಕೆ ನಮಗೊಂದು ಅವರೊಂದು ಬೇರೆ ಸಹ ಇರ್ತಾರಲ್ಲ, ಅಂದರೆ ಪ್ರೋತ್ಸಾಹ ಸಿಗ್ತದೆ. ದೇವರನ್ನು ಮುಂದಿಟ್ಟು ಹೋದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಬಂದರೂ ಕೂಡ ಆಂಜನೇಯ ದೇವರು ಅಂದರೆ ನಮಗೊಂದು ಶಕ್ತಿ ಇದ್ದಾಗೆ ಹಾಗೆ. ಸುದರ್ಶನ್ ಅವರಿಗೆ ಈ ತಂಡದಲ್ಲಿ ಮೊದಲಿನಿಂದ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಈ ತಂಡದಲ್ಲಿ ಇರೋದಕ್ಕೆ ನಿಮಗೆ ಅಂತ? ನಾನು ಮೊದಲು ಸ್ಟಾರ್ಟ್ ಮಾಡುವಾಗ ಸ್ಟೂಡೆಂಟಲ್ಲಿ ಡಿಪ್ಲೊಮಾ ಕಾಲೇಜ್ ಹೋಗ್ತಾ ಇದ್ದೆ. ಆವಾಗ ಯಾವುದೋ ಗ್ರೂಪಲ್ಲಿ ಒಂದು ಆ್ಯಡ್ ಬಂತು. ಮುಂಚೆ ನಾವು ಬೇರೆ ಗ್ರೂಪಲ್ಲಿ ಇದ್ವಿ ಎಲ್ಲರೂ, ಆಮೇಲೆ ನಾವು ಸಪ್ರೇಟ್ ಮಾಡಿದ್ದು. ಆ ಗ್ರೂಪಲ್ಲಿ ಅಂದರೆ ಒಂದು ಆ್ಯಡ್ ಬಂದಿತ್ತು ಫೇಸ್ಬುಕ್ಕಲ್ಲೇನೋ, ಹೀಗೀಗೊಂದು ಗ್ರೂಪ್ ಇದೆ, ಒಂದು ಜಾಯಿನ್ ಆಗುವವರು ಹೇಳ್ಬೋದಂತ. ನಾನು ಅವಾಗ ಕಾಲ್ ಮಾಡಿದೆ. ಕಾಲ್ ಮಾಡಿ ಆದಮೇಲೆ ವಿಶೇಷ ಹೇಳಿಲ್ಲ. ಅದಕ್ಕೆ ಅವ್ರು ಹೇಳಿದರು, ನಿಮಗೆ ನೀವೀಗ ಸ್ಟೂಡೆಂಟ್ ಅಲ್ವಾ, ನಿಮಗೆ ಜಾಯಿನ್ ಆಗ್ಬೋದಾ ಅಂತ ಕೇಳಿದರು. ಮೊದಲು ಕಷ್ಟ ಇತ್ತು, ಆದರೂ ಜಾಯಿನ್ ಆಗಿದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ ಆಮೇಲೆ ಇಷ್ಟವರೆಗೆ ಬಂದಿದೆ. ಸ್ಟೂಡೆಂಟ್ ಆಗಿದ್ದಾಗಲೇ ಸೇವೆ ಮಾಡಬೇಕನ್ನುವಂಥ ತುಡಿತಾ ಇತ್ತು, ಅದು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆಸ್ತಾ ಇದೆ ಒಂದು ತಂಡದ ಜೊತೆ ಅಂತ. ಇನ್ನು ಈ ತಂಡವನ್ನು ಪ್ರಾರಂಭ ಮಾಡಿದ ಬಳಿಕ ಈ ಸೇವಾ ಯೋಜನೆಯನ್ನು ಗುರುತು ಮಾಡುವುದು ಒಂದು ಕೆಲಸ ಇರ್ತದೆ.
ಅಂದರೆ ಕೆಲವೊಮ್ಮೆ ನೇರವಾಗಿ ಬರುತ್ತೆ, ಕೆಲವೊಮ್ಮೆ ಆ ಸೇವಾ ಯೋಜನೆ ಮಾಡಬೇಕಾದ್ರೆ ಎಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ನಿಜವು. ಸೊ ಇದನ್ನೆಲ್ಲ ಸಮಸ್ಯೆಗಳು ನಿಮ್ಮ ಹತ್ರ ಅಂದರೆ ಸಂಕಷ್ಟದಲ್ಲಿ ಇದ್ದಾರೆ ಅಥವಾ ಇಂಥ ಸಮಸ್ಯೆಗಳಿದೆ, ನಿಮ್ಮ ಹತ್ರ ಹೇಗೆ ಬರ್ತದೆ ಇದು ಅಂತ? ಕೆಲವರು ಅಂದರೆ ನಮ್ಮ ಗ್ರೂಪಲ್ಲಿ ಮೆಂಬರ್ಸ್ ಇದ್ದಾರೆ, ಅವರವರ ಊರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಅವ್ರು ಹೇಳ್ತಾರೆ, ಅವರಿಗೆ ಗೊತ್ತಿರುತ್ತೆ. ಆಮೇಲೆ ನಮಗೆ ಕೆಲವೊಂದು ಮನವಿಗಳು ನಮಗೇನೆ ಬರುತ್ತೆ, ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲೆಲ್ಲ ಪ್ರಚಾರ ಮಾಡಿರ್ತೇವೆ ಆಲ್ರೆಡಿ, ಹೀಗೆ ಗ್ರೂಪ್ ಇದೆ ಅಂತ, ಮತ್ತೆ ಯೋಜನೆ ಕೊಟ್ಟಿದ್ದು ಕೂಡ ನಾವು ಹಾಕ್ತಾ ಇರ್ತೇವಲ್ಲ. ಸೊ ಅದರದ್ದು ನೋಡಿಕೊಂಡು ನಮಗೆ ಕಾಲ್ಸ್ ಎಲ್ಲ ಬರುತ್ತೆ, ಮತ್ತೆ ನಮ್ಮ ಮೆಂಬರ್ಸ್ ಅವರು ಹೇಳ್ತಾ ಇರ್ತಾರೆ. ಹಾಗೆ ಹೆಚ್ಚಾಗಿ ನಾವಂದ್ರೆ ಈಗ ವಾಟ್ಸಪ್ಪಲ್ಲಿ ಕೆಲವು ಸ್ಟೇಟಸ್ ಹಾಕ್ತಾರಲ್ಲ, ಅದನ್ನ ನೋಡಿ ಹೆಚ್ಚಿನವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ಟೇಟಸ್ ನೋಡಿ. ಓಕೆ, ಅಂದರೆ ಸಾಮಾಜಿಕ ಜಾಲತಾಣವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದ್ದೀರಾ ನೀವು. ಸೊ ಈಗಿನ ಯುವ ಜನತೆ ಈ ರೀತಿಯಲ್ಲಿ ಸಾಗಿದ್ರೆ ಎಲ್ಲೂ ಕೂಡ ಸಮಸ್ಯೆಯಾದವರು ಬಳಲುವಂಥ ಪರಿಸ್ಥಿತಿ ಬರುವುದಿಲ್ಲ, ಅಥವಾ ಸಂಕಷ್ಟದಲ್ಲಿರುವವರು ಜೀವನವೇ ಹೋಯಿತು ಅನ್ನುವಂಥ ಮನಸ್ಥಿತಿಗೆ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಇಂಥ ಧೀಮಂತ ವ್ಯಕ್ತಿತ್ವಗಳು ಅನ್ನುವಂಥದ್ದು ಯುವ ಜನತೆಯಲ್ಲಿ ಸೃಷ್ಟಿಯಾಗಿದೆ. ಅದೆಷ್ಟೋ ಜನ ಈ ರೀತಿಯ ಸೇವಾ ಕೈಂಕರ್ಯಗಳನ್ನು ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಸ್ಪಂದನ ವಾಹಿನಿಯು ಕೂಡ ಯುವಕರ ಕಾರ್ಯಕ್ರಮಗಳು ಹೇಗಿರ್ತವೆ, ಯಾವ ರೀತಿಯಲ್ಲಿ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದು ತೋರಿಸ್ಬೇಕು, ಒಂದಷ್ಟು ಜನರಿಗೆ ಯುವಕರಿಗೆ ಸ್ಫೂರ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಚಿಕೆ ರೂಪದಲ್ಲಿ ನಿರಂತರವಾಗಿ ಮಾಡ್ತಾನೆ ಬಂದಿದ್ದೇವೆ. ಸೊ ಇವತ್ತು ವೀರಾಂಜನೇಯ ಸೇವಾ ಸಮಿತಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಒಂದಷ್ಟು ಮಾತನಾಡಿದ್ವಿ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು, ಪ್ರಾರಂಭದ ದಿನಗಳ ಬಗ್ಗೆಯೂ ಕೂಡ. ಸೊ ಇವಾಗ ನನಗೆ ಒಂದು ಕ್ಯೂರಿಯಾಸಿಟಿ ಇರುವಂಥದ್ದು, 10 ಜನ ಇದ್ದ ತಂಡ 10 ಜನರಿಗೆ ಉಳಿಯಿತಾ ಅಥವಾ ಅದೇ ವರ್ಷದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತಾ? ಅದೇ ವರ್ಷ ಬೆಳೆಯೋಕೆ ಪ್ರಾರಂಭ ಅಂದರೆ ನಾವು 10 ಜನರಲ್ಲಿ ನಾವೊಂದು ಅಲ್ಲೊಂದು ಪ್ಲ್ಯಾನ್ ಮಾಡಿದ್ವಿ. ಒಬ್ಬ ಸದಸ್ಯರು 5 ಮಂದಿನ ಆ್ಯಡ್ ಮಾಡ್ತಾ ಹೋಗುದು, ಅಂದರೆ ಅವರ ಲಿಸ್ಟಲ್ಲಿ. ಹಾಗೆ ನಾವು 10 ಮಂದಿ ಸೇರಿದ್ರೆ ಎಷ್ಟು 50 ಜನ ಆಯಿತು. ಅಂದರೆ ನಾವೊಂದು 3 ತಿಂಗಳಲ್ಲಿ ಆ ಥರ ಪ್ಲ್ಯಾನ್ ಮಾಡ್ತಾ ಹೋದ್ವಿ. ಒಬ್ಬರು 5 ಜನ, 10 ಮಂದಿ 50 ಜನ, ಅವರ ಕಾಂಟ್ಯಾಕ್ಟ್ ಬರ್ತಾರಲ್ಲ ಕ್ಲೋಸ್, ಅವರ ಕೇರ್ಫುಲ್ ಒಂದು 3 ಮಂದಿ 4 ಮಂದಿ ಆ ಥರ ಮಾಡಿ 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 ಅಲ್ಲಿಗೆ ನಮ್ಮ 83 ತನಕ ಆಗಿದೆ ಹಾಗೆ. ಓಕೆ, ಬಟ್ ಇವಾಗ ಜನ ಸೇರಿಸೋ ಉದ್ದೇಶ ಏನಾಗಿತ್ತು ಅಂತ? ನಿಮಗೆ ಸಮಾಜ ಸೇವೆ ಮಾಡಬೇಕು, ನಿಮ್ಮದೇ ಒಂದು ತಂಡ ಸೇರಿಸಿ ಅಂದ್ರೆ ನಾವು ಅವರಿಗೆ ಮನವರಿಕೆ ಮಾಡೋದು. ಈ ಥರ ಒಂದು ವೇದಿಕೆ ಉಂಟು, ಈ ಥರ ವೇದಿಕೆಯನ್ನು ಮಾಡಿಕೊಂಡು ಅದೇ ಅಷ್ಟು ಜನರನ್ನ ಒಗ್ಗಟ್ಟು ಮಾಡುವ ಉದ್ದೇಶ ಏನಾಗಿತ್ತು ಅಂತ? ಯಾಕಂದರೆ ಎಲ್ಲರೂ, ಯಾಕಂದರೆ ಈಗ ಕೆಲವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈಗ ಒಂದು ನಾರ್ಮಲಿ ಒಂದು ಕಡೆ ಒಬ್ಬರು ತೀರ ಬಡತನ ಇದ್ದಾರೆ, ಆವಾಗ ಅವನಿಗೆ ಆಗ್ತದೆ ಅವರಿಗೆ ನಾವು ಒಂದು ಹೆಲ್ಪ್ ಮಾಡಬೇಕಿತ್ತು. ಬಟ್ ಅವರಿಗೆ ಅಗತ್ಯ ಇರೋದು 1,000 ಫಾರ್ ಎಕ್ಸಾಂಪಲ್, ಉದಾಹರಣೆಗೆ. ಹಾಗೆ ಇವನಿಗೆ ಕೊಡಲಿಕ್ಕೆ ತಾಕತ್ತಿರೋದು 100 ರುಪೀಸ್ ಮಾತ್ರ. ಹಾಗಾದರೆ ಇವರಿಗೆ ನಾವೊಂದು ವೇದಿಕೆಗೆ ಈ ನಮ್ಮ ಸೃಷ್ಟಿ ಮಾಡಿ ಕೊಟ್ಟರೆ, ಆವಾಗ ಅವರಿಗೆ 100 ರೂಪಾಯಿ ಕೊಟ್ಟರು 10 ಮಂದಿ ಸೇರಿ 1,000 ಆಯ್ತಲ್ಲ. ಅವರಿಗೆ ಯಾರಿಗೆ ಸೇವೆ ಮಾಡಬೇಕಾ ಅವರಿಗೆ ಸೇವೆ ಸಿಗ್ತದಲ್ಲ, ನಮ್ಮ ಉದ್ದೇಶ ಅಷ್ಟೇ. ಅಂದರೆ ನಿಮ್ಮ ತಂಡದಲ್ಲಿ ನಿಮ್ಮ ಸದಸ್ಯರನ್ನ ಸೇರಿಸ್ಕೊಂಡಂಥ ಉದ್ದೇಶ ಅಥವಾ ಅದನ್ನು ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ, ಕೊಡುವಂಥ ಮೊತ್ತ ಗಟ್ಟಿಯಾಗಿರಬೇಕು, ಅವರ ಜೀವನಕ್ಕೆ ನೆರವಾಗಬೇಕು, ಜೊತೆಗೆ ಸೇವೆ ಮಾಡುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರ ಜೊತೆಗೆ ಒಂದು ನಂಟಿರಬೇಕು, ಒಂದು ವೇದಿಕೆ ಆಗಬೇಕು. ಯಶಸ್ಸು ಪಡೆಯಿತು. ಇಂದಿಗೆ 6 ವರ್ಷಗಳನ್ನು ಪೂರೈಸಿ 7ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ಇನ್ನು ಈ ತಂಡ ಪ್ರಾರಂಭ ಆಗಿ ಆ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡಬೇಕಾದ್ರೆ, ಅದಕ್ಕೆ ರೂಪುರೇಷೆಗಳನ್ನು ಹಾಕಬೇಕಾದ್ರೆ ಯಾವ ರೀತಿಯಲ್ಲಿ ತಾವು ಮೀಟಿಂಗ್ಗಳು ಅಥವಾ ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ರಿ? ಇದಕ್ಕೆ ಸಮಯಗಳು ಆ ಸಂದರ್ಭಕ್ಕೆ ಹೊಂದಿಕೆ ಆಗ್ತಾ ಇತ್ತಾ ಹೇಗೆ? ಕೆಲವೊಂದು ಅದೇ ಸಂಡೆಗಳಿರುವಾಗ ಬೈಟಾಕ್ ಮಾಡ್ತಿದ್ವಿ ಯಾವಾಗ. ಓಕೆ, ಮತ್ತೆ ಗ್ರೂಪಲ್ಲಿ ಇದೆ ಇಷ್ಟ ಅಂತ ಒಂದು ರೂಲ್ಸ್ ಇದೆ, ಆ ರೂಲ್ಸ್ ಅನ್ನು ಫಾಲೋ ಮಾಡೋರು ಮಾತ್ರ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಬೇಕು. ಅದು ಮುಂಚೆಯಿಂದಲೇ, ರಾಜಕೀಯ ಆಗಲಿ ಅಥವಾ ಬೇರೆ ಯಾವುದೇ ಆಗಲಿ. ರೂಲ್ಸ್ಗಳನ್ನು ಹೇಳಿಬಿಡಿ ನಮಗೆ. ರೂಲ್ಸ್ ಅಂದ್ರೆ ಸರ್, ಒಂದು ರಾಜಕೀಯ ವಿಷಯ ನಮ್ಮ ತಂಡದಲ್ಲಿ ಬರಬಾರ್ದು, ನಾವೆಲ್ಲರೂ ಒಂದೇ ಇಲ್ಲಿ. ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇರ್ಲಿಕ್ಕಿಲ್ಲ, ಶುಭವಾಗಲಿ ಧನ್ಯವಾದಗಳು ಅಷ್ಟೇ, ಶುಭೋದಯ ಶುಭ ಸಂಜೆ ಆ ಥರ ಧನ್ಯವಾದಗಳು. ಮನವಿದ್ರೆ ಹಾಕ್ಬೋದು, ಅಂತ ಮೆಸೇಜ್ ಬಿಟ್ಟು ಬೇರೆಯನ್ನು ಹಾಕ್ಲಿಕ್ಕಿಲ್ಲ. ಅಂತವರನ್ನು ಹಾಕಿದ್ರೆ ಏನೇ ಹೇಳಲಿಕ್ಕೆ ಒಂದೆರಡು ಸಲ ಹೇಳುದು, ಆಮೇಲೆ ರಿಮೂವ್ ಮಾಡಿಬಿಡುದು. ಹಾಗೆ ಅವರಿಗೆ ಏನೇ ಹೇಳಲಿಕ್ಕಿದ್ರು ಅವ್ರು ನಮ್ಮ ಡೈರೆಕ್ಟ್ ಗ್ರೂಪಲ್ಲಿ ಹಾಕ್ಲಿಕ್ಕಿಲ್ಲ, ನಮಗೆ ಅಡ್ಮಿನ್ಸ್ ಕನೆಕ್ಟ್ ಮಾಡಿ ಅವರಿಗೆ ಇನ್ಬಾಕ್ಸ್ ಕಳಿಸ್ಬೇಕು. ಅವರು ಅದರ ನಂತರ ಆ ವಿಷಯವನ್ನು ನಾವು ನೋಡಿ ಚರ್ಚೆ ಮಾಡಿ ಆಮೇಲೆ ನಾವು ನಮ್ಮ ಮೇನ್ ಗ್ರೂಪೇ ಹಾಕ್ತೀವಿ. ಸೀದಾ ಹಾಕುವಂತ ಅವಕಾಶವನ್ನ ಕೊಟ್ಟಿಲ್ಲ. ಆ ಥರ ರೂಲ್ಸ್ ನಾವು ಯಾರೇ ಬ್ರೇಕ್ ಮಾಡಿದ್ರು, ಇವಾಗ ನಮ್ಮ ಅಡ್ಮಿನ್ ಬ್ರೇಕ್ ಮಾಡಿದ್ರು ಅವರಿಗೆ ಇದೆ ಪನಿಷ್ಮೆಂಟ್. ಯಾಕೋಸ್ಕರ ಈ ರೂಲ್ ಅನ್ನ ತಂದ್ರಿ ಅಂತ? ಯಾಕಂದ್ರೆ ಕ್ಯೂರಿಯಾಸಿಟಿ ಅನಿಸ್ತದೆ, ಈ ರೀತಿ ಒಂದು ಸ್ಟ್ರಿಕ್ಟ್ ರೂಲ್ ಅನ್ನ ತಂದ್ಬಿಟ್ಟು ಇದೇ ರೀತಿಯಲ್ಲಿ ಹೋಗ್ಬೇಕನ್ನುವಂತ ರೂಲ್ಸ್ ಅನ್ನ ತಂದಿದ್ದೀರಾ, ಯಾಕೋಸ್ಕರ? ಯಾಕಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ, ರೂಲ್ಸ್ ನಮಗೆ ಉಂಟಲ್ಲ ಫಿಕ್ಸ್ ಆಗಿದ್ರೆ ಅದಕ್ಕೆ ನಾವೆಲ್ಲರೂ ಪಾಲನೆ ಮಾಡಬೇಕಾದ್ರೆ ರೂಲ್ಸು ಒಬ್ಬ ಸದಸ್ಯನಿಗೂ ಒಂದೇ, ಅಡ್ಮಿನಿಗೂ ಒಂದೇ. ಈಗ ನಮ್ಮ ಅಡ್ಮಿನ್, ಈಗ ನಾವೀಗ ಮೇನ್ ಪಿಲ್ಲರ್ ಇದ್ರು ಅವರಿಗೂ ಸೇಮ್ ರೂಲ್, ಅವರು ಉಲ್ಲಂಘನೆ ಮಾಡುವಾಗಿಲ್ಲ. ಎಲ್ಲರೂ ಆ ಥರ ಇದ್ದರೆ ಅವಾಗ ನಮ್ಮ ಜೊತೆ ಬರುವವರು
ಅವರು ನೋಡ್ತಾರೆ, ಹಾಗಾದರೆ ಇವರು ಗ್ರೂಪಿನ ಸದಸ್ಯರು ಪ್ಲಸ್ ಒಟ್ಟಿಗೆ ಬರುವವರು ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡ್ತಾರೆ. ಆ ಥರ ಒಂದು ಭಾವನೆ ಅವರು ಬರಲಿ ಅಂತೇಳಿ ನಾವು ಅದಕ್ಕೋಸ್ಕರ ಈ ಥರ ಮಾಡೋದು. ಅಂತ ರೂಲ್ಸ್ ಇದ್ರೆ ಕೂಡ ಆಗ ಗ್ರೂಪ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಓಕೆ. ಹಾಗೆ ಯಾಕೆಂದರೆ ರಾಜಕೀಯ ನಮಗೆ ಏನಾದ್ರು 10 ಬಂದ್ರೆ ರೂಪಾಯಿ ಕೂಡ ಅವತ್ತೇ ಹೋಗುತ್ತೆ ಆ ಗ್ರೂಪ್. 10 ರೂಪಾಯಿ ಕೊಟ್ಟರು ಅವ ಸೇಮ್, ಅವನಿಗೆ ಒಂದು ರೆಸ್ಪೆಕ್ಟ್ ಇಲ್ಲ. 100 ರೂಪಾಯಿ ಕೊಟ್ಟರು ಒಂದೇ ಥರ ಹಾಗೆ ಥರ ಹಾಗೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಹೇಂದ್ರ ಕಾಶಿ, ತುಳುನಾಡ ಸಂಜೀವಿ ಸಂಸ್ಥೆಯಿಂದ. ಓಕೆ, ಮಾತಾಡಬೇಕು ಸರ್. ವೀರಾಂಜನೇಯ ಸೇವಾ ಸಮಿತಿ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವರು. ಸರ್, ಖಂಡಿತ. ಈಗ ಅವರು ನೀವು ಮಾತನಾಡುವ ಒಂದು ಮಾತು ಹೇಳಿದ್ರಿ, ಅಂದ್ರೆ ಯಾಕೆ ಯುವಕರನ್ನು ನೀವು ಸೇರಿಸ್ತಿದ್ದೀರಿ ಅಂತ. ಅವ್ರು ಹೇಳಿದ್ರು ಅಂದ್ರೆ ಸೇವೆ ಮಾಡ್ಲಿಕ್ಕೆ ಒಂದು ಮುಕ್ತವಾದಂತ ಅವಕಾಶವನ್ನು ಕಲ್ಪಿಸಿಕೊಡುವುದು ನಮ್ಮ ಸಂಸ್ಥೆಯ ಉದ್ದೇಶ ಅಂತ ಹೇಳಿ. ನಂಗೆ ಇಲ್ಲಿ ಮುಖ್ಯವಾಗಿ ಹೇಳಲಿಕ್ಕಿರುವಂತದ್ದು ಏನಂತ ಹೇಳಿದ್ರೆ, ಇವರದು ಕಾರ್ಯಕ್ರಮ ಮಾಡ್ತಾ ಒಂದಷ್ಟು ಬಡವರಿಗೆ ಎಷ್ಟು ಸಹಾಯ ಮಾಡ್ತಾರ, ಅದೇ ರೀತಿ ಸಹಾಯ ಮಾಡ್ತಿರುವಂತ ಕಾರ್ಯಕರ್ತರಿಗೆ ಯಾರಿಗಾದ್ರೂ ಸಮಸ್ಯೆ ಆದಾಗ ಅವರೊಟ್ಟಿಗೆ ಕೂಡ ಇಡೀ ತಂಡ ನಿಲ್ತದೆ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ಲಿಕ್ಕೆ ತಮ್ಮನ್ನು ತಾವು ಸಮರ್ಪಿಸಿರುವಂತ ಸಂದರ್ಭದಲ್ಲಿ ಈ ವೀರಾಂಜನೇಯ ಸೇವಾ ಸಂಸ್ಥೆ ಆ ಸಂತ ಕುಟುಂಬಗಳೊಟ್ಟಿಗೆ ಸೇರುವಂತದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ನೋಡುವಾಗ ತುಂಬಾ ಸಂತೋಷ ಆಗ್ತದೆ ಸರ್. ನಿಜ ನಿಜ ಸರ್. ಇಂಥ ಒಂದು ಅದ್ಭುತವಾದಂತ ಒಂದು ಸೇವೆಯನ್ನು ಮಾಡ್ತಿರುವಂತಹ ಎಲ್ಲ ವೀರಾಂಜನೇಯ ಸೇವಾ ಸಂಸ್ಥೆಯ ಸೇವಾ ಮಾಣಿಕ್ಯರ ಚರಣಗಳಿಗೆ ವಂದಿಸಲೇಬೇಕು ನಾವು. ನಿಜ ನಿಜ ಸರ್. ಎಷ್ಟೋ ಕುಟುಂಬಗಳಿಗೆ ಆಶ್ರಯ ಆಗ್ತಿದ್ದಾರೆ. ದೇವರು, ಶ್ರೀ ಆಂಜನೇಯ ದೇವರು ಇವರಿಗೆ ಸರ್ವ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಸರ್. ಖಂಡಿತ ಸರ್, ಖಂಡಿತ. ಧನ್ಯವಾದಗಳು. ಸೊ ನೀವು ಕೂಡ ಪ್ರೀತಿಯಿಂದ ಈ ತಂಡಕ್ಕೆ ವಿಶ್ ಮಾಡಿದ್ದೀರಾ, ಧನ್ಯವಾದ ಸರ್. ಓಕೆ, ರೈಟ್. ಸೊ ಒಂದು ಖುಷಿಯಿಂದ ಹೇಳಿದರು, ಅಂದರೆ ತಂಡ ಇನ್ನೊಬ್ಬ ಸಮಾಜದಲ್ಲಿರುವವರಿಗೆ ಎಲ್ರಿಗೂ ಕೂಡ ನೆರವಾಗ್ತಾ ತಂಡದ ಸದಸ್ಯರೊಳಗೆ ಅಥವಾ ಸದಸ್ಯರಲ್ಲಿ ಯಾರಿಗಾದರೂ ಬದುಕಿನಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದಾಗ ಮೊದಲು ಆ ತಂಡ ಅಲ್ಲಿ ಇರ್ತದೆ ಅನ್ನೋಂಥ ಮಾತನ್ನು ಹೇಳಿದರು. ಸೊ ಇದು ಕೇಳಿ ತುಂಬ ಖುಷಿ ಆಯಿತು. ಸದಸ್ಯರಾಗುವವರು ಹಿಂಜರಿಬೇಕಂತ ಏನಿಲ್ಲ, ತಂಡ ನಮ್ಮ ಜೊತೆ ಇರ್ತದೆ ಅನ್ನೋ ಧೈರ್ಯ ಇದು ಕೊಡುತ್ತೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಸರ್? ಅಂದರೆ ಈಗ ನಮ್ಮದೊಂದು ಸಮಸ್ಯೆ ಅಂದರೆ, ಈಗ ನಮಗೆ ಯಾರೇ ಸದಸ್ಯರು ಬಂದರು ಅದು ನಮ್ಮ ಒಂದು ಕುಟುಂಬ ಇದ್ದಾಗೆ. ಕುಟುಂಬದಲ್ಲಿ ಯಾರಿಗೆ ಸಮಸ್ಯೆ ಬಂದರೂ ನಾವು ಹೋಗಲೇಬೇಕಲ್ಲ. ಆ ಥರ ನಮ್ಮ ತಂಡದಲ್ಲಿ ಒಬ್ಬ ಸದಸ್ಯನಿಗೂ ಏನೇ ಸಮಸ್ಯೆ ಬಂದರೂ ಅಲ್ಲಿ ಮೊದಲು ನಿಲ್ಲೋದು ನಾವೇ. ಹಾಗೆ ಅದೇ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲರಿಗೂ ಅವರಿಗೆ ಸಮಸ್ಯೆ ಬಂದಾಗ ಅಲ್ಲಿ ನಿಲ್ಲುವುದು. ಓಕೆ. ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಒಂದು ಸಮಿತಿಯಾಗಿರದೆ ಒಂದು ಕುಟುಂಬವಾಗಿ ಯುವ ಜನರನ್ನು ಸಂಘಟಿಸಿಕೊಂಡು ಸಮಾಜಕ್ಕೆ ಏನಾದರೂ ಸೇವೆ ಮಾಡ್ತಾ ಇರುವಂಥ ಸಂಘಟನೆಯಾಗಿ ಕರಾವಳಿ ಕರ್ನಾಟಕ ಅಂದರೆ ತುಳುನಾಡು ಆ ಭಾಗದಲ್ಲಿ ಗುರುತಿಸ್ಕೊಂಡಿದೆ. ನಿಜವಾಗ್ಲೂ ಕೂಡ ಆ ತಂಡದ ಮತ್ತಷ್ಟು ವಿಚಾರಗಳನ್ನು ಅವರ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಪುಟ್ಟ ವಿರಾಮದ ಬಳಿ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ತಂಡ ಇದ್ದಾರೆ. ಇಬ್ರು ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು, ಯಾವ ರೀತಿಯಲ್ಲಿ ತಂಡವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಇನ್ನು ನಾನು ಕೇಳಬೇಕು, ಇದನ್ನು ಮಾಡಬೇಕಾದ್ರೆ ಪ್ರೇರಣೆಯೋ ಅಥವಾ ಸ್ಫೂರ್ತಿಯೋ ಆದಂಥವ್ರು ಯಾರಾದರೂ ಇದ್ದಾರಾ ಇದಕ್ಕೆ ಅಂತ? ಇದ್ದಾರೆ ಸರ್. ಯಾಕಂದರೆ ಹೇಳಬೇಕಂದ್ರೆ ಅಮೃತ ಸಂಜೀವಿನಿ ಅಂತ ಮಂಗಳೂರಲ್ಲಿ ಒಂದು ಟೀಮ್ ಇದೆ. ಅದರ ಸದಸ್ಯರು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ತುಳುನಾಡ ಸಂಜೀವಿನಿ ಆಗಲಿ ಅಂತ ಕೆಲವು ಸಂಸ್ಥೆಯವರು, ನವಚೇತನ, ಎಲ್ಲ ಟ್ರಸ್ಟ್ನವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಅವರೆಲ್ಲ ನಮ್ಮದು ಗ್ರೂಪ್ ಅಂತ ಅನ್ಕೊಂಡಿಲ್ಲ, ಅವ್ರದ್ದು ಗ್ರೂಪ್ ಅಂತ ಅನ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ಬಾಂಧವ್ಯ ಅನ್ನುವಂಥದ್ದು ಇರಬೇಕು. ಜೊತೆಗೆ ಒಂದು ತಂಡಕ್ಕೆ ಇನ್ನೊಂದು ತಂಡ ಸಹಕಾರವಾಗಿ ನಿಂತಾಗ ಅಲ್ಲಿ ಒಂದು ಸೌಹಾರ್ದತೆ ಇರ್ತದೆ. ತಂಡ ಯಾವುದಾದ್ರೆ ಎಲ್ಲ ತಂಡದ ಉದ್ದೇಶ ಒಂದೇ ಆಗಿರ್ತದೆ, ನಾವು ಸಹಾಯ ಮಾಡಬೇಕು ಅಂತ. ಸೊ ಈ ಸಹಾಯಗಳ ಬಗ್ಗೆ ಏನು ಹೇಳ್ತೀರಾ ಸುದರ್ಶನ್ ಅವರೇ? ಏನು ಸರ್? ಈ ಸಹಾಯಗಳ ಬಗ್ಗೆ ಏನು ಹೇಳ್ತೀರಾ? ನಿಮಗೆ ಅವರು ಬೇರೆ ತಂಡದವರಾಗಿದ್ರು ಕೂಡ ನಿಮ್ಮ ತಂಡದ ಜೊತೆ ನಿಂತಿದ್ದಾರೆ. ಹೌದು ಸರ್, ಹೌದು. ಏನು ಹೇಳ್ತೀರಿ? ಏನಂದ್ರೆ ನೀವು ಮಾಡಿ ನಾವಿದ್ದೇವೆ, ನಿಮ್ಮ ಜೊತೆಲಿ ನಾವಿದ್ದೇವೆ ಅಂತ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಏನೇ ಸಮಸ್ಯೆ ಬಂದ್ರು ಮತ್ತೆ ನಿಮ್ ಜೊತೆ ನಾವಿದ್ದೀವಿ ಅಂತ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಅಂತ ಕೂಡ ಹೇಳಿದ್ದಾರೆ ನಮಗೆ. ಮತ್ತೆ ನಾವು ಪೋಸ್ಟಲ್ಲಿ ಹಾಕಿರ್ತೇವೆ, ಅವರು ಕೂಡ ಶೇರ್ ಮಾಡ್ತಾರೆ. ಹಾಗೆ ಅಂದ್ರೆ ಬೇರೆ ತಂಡದವರಿದ್ರು ಕೂಡ ನಿಮ್ಮ ತಂಡದ ಏನಾದರೂ ಸೇವಾ ಕಾರ್ಯಕ್ರಮಗಳು ಅಥವಾ ಅದರ ಪೋಸ್ಟರ್ಗಳಿದ್ದಾಗ ಅವರೇ ಶೇರ್. ಅವರೊಟ್ಟಿಗೆ ನಾವು ಬೆಳೀಲಿ ಅಂತೇಳಿ ಅವರೊಂದು ಉದ್ದೇಶದಿಂದ ನಮಗೂ ಸಪೋರ್ಟ್ ಮಾಡಿದ್ರು. ಹಾಗೆ ಓಕೆ, ಎಷ್ಟು ಖುಷಿ ಇದೆ ಸರ್ ಈ ಬಾಂಧವ್ಯದ ಬಗ್ಗೆ ಬೇರೆ ತಂಡಗಳ ಜೊತೆ? ಹೇಳಲಿಕ್ಕೇನಿಲ್ಲ ಸರ್, ತುಂಬ ಖುಷಿಯಾಗಿದೆ. ಅವರಿಂದಲೇ ನಾವು ಅಂತ ಹೇಳ್ಬೇಕು ಅಷ್ಟೇ. ಯಾಕೆಂದ್ರೆ ನಮಗೆ ಏನೇ ಸಮಸ್ಯೆ ಬಂದರೂ ಅದರ ಹಿಂದೆ ಅವರಿದ್ದಾರೆ. ಸೊ ಇನ್ನು ಒಂದು ತಂಡವಾಗಿ ಕಾರ್ಯಕ್ರಮಗಳನ್ನು ಅಥವಾ ಈ ರೀತಿಯ ಯೋಜನೆಗಳನ್ನು ಮಾಡಬೇಕು. ಮುಖ್ಯವಾಗಿ ಏನೋ ಒಂದು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹಣವನ್ನು ಹೊಂದಿಸ್ಬೇಕಂತ ಹೇಳಿದ್ರೆ ಸಾಧ್ಯ ಇರೋದಿಲ್ಲ, ಅಷ್ಟು ಸುಲಭ ಅಲ್ಲ. ನಮ್ಮ ಹತ್ರ ಇರುವ ಕಿಂಚಿತ್ತು ಸಹಾಯವನ್ನು ನೇರವಾಗಿ ಮಾಡ್ಬೋದು, ಅದು ಕೂಡ ಕಷ್ಟದಲ್ಲಿ ಅವರನ್ನು ರೀಚ್ ಆಗ್ತದೋ ಇಲ್ವೋ ಅಂತ. ಆದರೆ ನಿಮ್ಮ ತಂಡ ಎಷ್ಟು ಹಣವನ್ನು, ಸುಮಾರು ಈವರೆಗೆ 7,22,000ಕ್ಕೂ ಅಧಿಕ ಮೊತ್ತವನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಇಷ್ಟೊಂದು ಹಣವನ್ನು ಸಂಗ್ರಹ ಯಾವ ರೀತಿಯಲ್ಲಿ ಮಾಡ್ತೀರಾ? ಅಂದರೆ ಫಂಡ್ ಅನ್ನುವಂಥದ್ದನ್ನು ಎಲ್ಲಿಂದ ರೈಸ್ ಮಾಡಿಸ್ತೀರಾ? ಹೇಗಿರ್ತದೆ ಇದು ವ್ಯವಸ್ಥೆಗಳು? ಫಂಡ್ ಅಂದರೆ ನಾವೀಗ ಒಬ್ಬ ಸದಸ್ಯರಿಗೆ ಒಂದು ಯೋಜನೆಗೆ 100 ರೂಪಾಯಿ ಇಡ್ತೇವೆ. 100 ರೂಪಾಯಿ ಮಿನಿಮಮ್. ಅದಕ್ಕಿಂತ ಜಾಸ್ತಿ ಅವನಿಗೆ ಸ್ವಾಯಿಚ್ಛೆ, ಅದಕ್ಕಿಂತ ಜಾಸ್ತಿ ಎಷ್ಟು ಕೊಡ್ಬೋದು, 1,000 ಕೊಡ್ಬೋದು, 10,000 ಕೊಡ್ಬೋದು, ಅವನ ಸ್ವಾಯಿಚ್ಛೆ. ಮಿನಿಮಮ್ ಒಂದು 100 ರೂಪಾಯಿ ಒಬ್ಬ ಸದಸ್ಯನಿಗೆ ಆಗಿಟ್ಟಿದ್ದೇವೆ. ಅದರ ಬಗ್ಗೆ ಮಾತಾಡೋ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಮಾತಾಡಿ ಅಮ್ಮ. ಇವತ್ತು ವೀರಾಂಜನೇಯ ಸೇವಾ ಸಮಿತಿ ನಮ್ಮ ಜೊತೆಗಿದ್ದಾರೆ. ವೀರಾಂಜನೇಯ ಸೇವಾ ಸಮಿತಿಯವರು ತುಂಬಾ ಒಂದು ಸಹಾಯ ಮಾಡುವಂತವರು ಸರ್. ಒಳ್ಳೆ ಸಮಿತಿಯಾಗಿ ಮೂಡಿ ಬರ್ತಾ ಇದೆ. ಅಂದ್ರೆ ನಂಗೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಸರ್. 1-2 ಸಲ ನನಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ. ಆಗ ತುಂಬಾ ಕಷ್ಟದಲ್ಲಿದ್ದೆ ನಾನು. ಓಕೆ, ಆಗ ನನಗೆ ಆಸ್ಪತ್ರೆ ಫೀಸ್ ಕಟ್ಟಲಿಕ್ಕೂ ಆಗ್ಲಿಲ್ಲ. ಅಂತ ಸಮಯದಲ್ಲಿ ನನಗೆ ವೀರಾಂಜನೇಯ ಸೇವಾ ಸಮಿತಿಯವರೇ ಬಂದು ಆಸ್ಪತ್ರೆ ಬಿಲ್ ಎಲ್ಲ ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದ್ರು ಸರ್. ಓಕೆ. ಆಮೇಲೆ ನನ್ನ ಮಗಳಿಗೆ ಸಹ, ನಾವು ತುಂಬಾ ಬಡ ಕುಟುಂಬದವರು ಸರ್. ಹಾಗೆ ಮಗಳಿಗೆ ಕೂಡ ತುಂಬಾ ವಿದ್ಯಾಭ್ಯಾಸಕ್ಕೆ ಹಣ ಕೊಟ್ಟಿದ್ದಾರೆ. ಓಕೆ, ನಮಗೆ ತುಂಬಾ ಅವರಿಂದ ಸಹಾಯ ಮಾಡಿದ್ದಾರೆ ಸರ್ ಅವರು. ಖಂಡಿತ ಅಮ್ಮ, ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತದೆ ನಿಮಗೆ ಅದರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ. ನನಗೆ ತುಂಬಾ ಖುಷಿ ಇದೆ. ಓಕೆ, ತುಂಬಾ ಕಷ್ಟದಲ್ಲಿ ಇದ್ದೆ ಸರ್. ನಿಜ ಅಮ್ಮ, ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಿದವರನ್ನ ಮರೆಯೋಕೆ ಆಗೋದಿಲ್ಲ. ಜೊತೆಗೆ ಅದರ ಮೌಲ್ಯ ಗೊತ್ತಿರುವುದು ಕೂಡ ಕಷ್ಟದಲ್ಲಿ ಇದ್ದವರಿಗೆ ಮಾತ್ರ. ಹೌದು ಸರ್, ಹೌದು ಸರ್. ಓಕೆ, ಸೊ ಏನ್ ವಿಶ್ ಮಾಡ್ತೀರಾ ಅಮ್ಮ ಈ ತಂಡಕ್ಕೆ? ನಾನು ಈ ವೀರಾಂಜನೇಯ ಸಮಿತಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳಗ್ಲಿ ಅಂತ ಸರ್ ನಾನು ದೇವರಲ್ಲಿ ಅವರಿಗೆ ಒಳ್ಳೆಯ ಒಂದು ಇದು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಸರ್. ಒಳ್ಳೆಯ ಸಮಿತಿಯಾಗಿ ಮೂಡಿ ಬರ್ಲಿ ಅಂತ. ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿರೋದಕ್ಕೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಬಹಳಷ್ಟು ಮಾತುಗಳಲ್ಲಿ ಆ ಭಾವನೆ ಇದೆ. ಅಂದರೆ ಕಷ್ಟಕ್ಕೆ ನೆರವಾಗಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಅರ್ಥ ಆಗ್ತದೆ. ಎಷ್ಟು ಕಷ್ಟದಲ್ಲಿದ್ದರು ಅವರು, ಆ ಸಂದರ್ಭಕ್ಕೆ ಯಾವ ರೀತಿಯಲ್ಲಿ ಆ ನೆರವು ಅನ್ನುವಂಥದ್ದು ಅವರಿಗೆ ಶಕ್ತಿ ಕೊಟ್ಟಿತು ಅನ್ನುವಂಥದ್ದು. ಹಾಗಾಗಿ ಸಹಾಯವನ್ನು ಪಡೆದವರಿಗೆ ಗೊತ್ತಿರ್ತದೆ ಆ ಸಹಾಯದ ಮೌಲ್ಯ ಎಂಥದ್ದು ಅಂತ. ದೂರದಿಂದ ಕಂಡವರಿಗೆ ಅದು ಸುಲಭ ಕಾಣಬಹುದು. ಅದನ್ನು ಅಷ್ಟು ಹಣವನ್ನು ಸಂಗ್ರಹ ಮಾಡಿದವರಿಗೆ ಅದರ ನೋವು ಗೊತ್ತಿರ್ತದೆ, ಕಷ್ಟ ಗೊತ್ತಿರ್ತದೆ. ಪಡ್ಕೊಂಡವರಿಗೆ ಅದರ ಗೌರವ ಇದೆ, ಅದರ ಮೌಲ್ಯ ಗೊತ್ತಿರ್ತದೆ. ಇನ್ನೊಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ
ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ದುಬೈಯಿಂದ ಶಶಿಧರ್ ಅಂತ ಹೇಳಿ. ಓಕೆ, ಎಷ್ಟು ದರ್ಶನ ಇದ್ದಾರೆ? ಹೌದು, ಮಾತಾಡಿ ಸರ್. ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಾ ತಾವು. ಓಕೆ ಓಕೆ ಓಕೆ. ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೇವೆ, ಮಾಡ್ತಿದ್ದೇವೆ. ಒಳ್ಳೆ 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 ಕೆಲಸ ಮಾಡ್ತಿದ್ದಾರೆ. ಅವರ ತಂಡಕ್ಕೆ ತುಂಬಾ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಖಂಡಿತ ಸರ್. ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿಯಲ್ಲಿ ಇರಲಿ ಸರ್. ಧನ್ಯವಾದ. ಓಕೆ, ಸೊ ನಾವು ಈಗಾಗಲೇ ಅಂದರೆ ಫಂಡ್ ಯಾವ ರೀತಿಯಲ್ಲಿ ಆಗುತ್ತೆ, ಯಾವ ರೀತಿಯಲ್ಲಿ ಹಣದ ಸಂಗ್ರಹ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸುದರ್ಶನ್ ಅವರು ಏನೋ ಹೇಳ್ತಾ ಇದ್ದಾರೆ, ಅಂದರೆ ಈ ರೀತಿಯಲ್ಲಿ ನಾವು ಮಾಡ್ತೀವಿ. ಅದೇ ಸರ್, ತಿಂಗಳಿಗೆ ಅದೇ ₹100 ಮಿನಿಮಮ್ ಎಲ್ರಿಗೂ. ಮತ್ತು ಜಾಸ್ತಿ ಕೂಡ ಕೊಡ್ಬೋದು, ಕಡಿಮೆ ಕೂಡ ಕೊಡ್ಬೋದು. ಅಂದರೆ ಏನಂತಂದರೆ ಯಾರನ್ನು ಕೂಡ ಮೇಲೆ ಇಡ್ಲಿಕ್ಕಿಲ್ಲ. ಸೇಮ್ ಒಂದೇ ಥರ, 1,000 ಕೊಟ್ಟರು ಒಂದೇ ಥರ, ₹100 ಕೊಟ್ಟರು ಒಂದೇ ಥರ, ಹಾಗೆ. ಅಂದರೆ ಅವರಿಗೆ ಕೊಡುವಂಥ ಗೌರವ ಮಾನ್ಯತೆಯಲ್ಲಿ ವ್ಯತ್ಯಾಸಗಳಿಲ್ಲ ಅಂತ. ಹೌದು. ಇಲ್ಲ ಇಲ್ಲ ಇಲ್ಲ. ಒಂದೇ ಲೆಕ್ಕ. ಇವಾಗ ಒಂದು ತಿಂಗಳಲ್ಲಿ ಹಾಕದೆ ಇರುವ ಸದಸ್ಯರು ಇರ್ಬೋದಾ? ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ. ಅವರು ಅವರ ಕಷ್ಟ ಹೇಳ್ತಾರೆ. ಮೊದಲೇ ಹೇಳಿದ್ವಿ, ಕಷ್ಟ ಇದ್ದಲ್ಲಿ ಮುಂಚಿತವಾಗಿ ತಿಳಿಸ್ಬೇಕನ್ನೋ ರೂಲ್ಸ್ ಕೂಡ ಇದೆ, ಅದನ್ನು ಕೂಡ ಹೇಳ್ತಾರೆ. ಅದು ಅವರಿಗೆ ಮೇನ್ ಗ್ರೂಪಲ್ಲಿ ಹಾಕ್ಲಿಕ್ಕಿಲ್ಲ, ಏನಿದ್ರು ಅಡ್ಮಿನ್ ತಿಳಿಸ್ಬೇಕು. ಮೇನ್ ಗ್ರೂಪ್ ಅಲ್ಲಿ ಹಾಕೋದು ಬೇಡ, ನಮ್ಗೆ ಹೇಳಿದ್ರೆ ಸಾಕು ಅಂತ ಹೇಳ್ತಿದ್ವಿ. Inbox message ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ ಹಾಗೆ. ಯಾಕೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಸಮಸ್ಯೆ ಎಲ್ಲ ಬಂದು ನಿಜ ಸರ್. ಆ ಟೈಮಲ್ಲೆಲ್ಲ ಹಾಕಿ. ಓಕೆ, ಸೊ ಬೆಳ್ತಂಗಡಿ ಭಾಗದಲ್ಲಿ ನೆರೆ ಬಂದಿತ್ತು ಸಂದರ್ಭದಲ್ಲಿ ಆ ಭಾಗದಲ್ಲಿ ತಮ್ಮ ತಂಡವು ಕೂಡ ಒಂದು ರೀತಿಯ ಸೇವಾ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗ್ತದೆ. ಸೊ ಏನು ಮಾಡಿದ್ರಿ, ಯಾವ ರೀತಿಯಲ್ಲಿ ಆಯಿತು ಆ ಕಾರ್ಯ? ಆ ಕಾರ್ಯಕ್ರಮ ಹೇಗಂದ್ರೆ ಗ್ರೂಪಲ್ಲಿ ಕಲೆಕ್ಷನ್ ಮಾಡಲಿಲ್ಲ, ಯಾಕಂದ್ರೆ ಎಲ್ಲರೂ ತುಂಬಾ ಕಷ್ಟದಲ್ಲಿದ್ರು. ಹಾಗೆ ಕೆಲವೊಂದು ಏರಿಯಾಗಳಿಗೆ ಹೋಗಿ, ಅಂಗಡಿಗಳಿಗೆ ಹೋಗಿ, ಏರಿಯಾಗಳಿಗೆಲ್ಲ ಶಾಪ್ ಎಲ್ಲ ಹೋಗಿ ಕಲೆಕ್ಷನ್ ಮಾಡಿದ್ವಿ. ಆ ಅಮೌಂಟನ್ನು ಹೋಗಿ ಅಲ್ಲಿ ಕೊಟ್ಟು ಬಂದದ್ದು ಹಾಗೆ. ಓಕೆ, ಅದರಲ್ಲಿ ಡ್ರೆಸ್ ಆಗಲಿ, ಅವರಿಗೆ ಏನೆಲ್ಲ ದಿನ ಏನೆಲ್ಲ ಬೇಕು ಅಂತದನ್ನೆಲ್ಲ ಕೊಟ್ಟಲ್ಲಿ ಕೊಟ್ಟು ಬಂದದ್ದು ಹಾಗೆ. ಆ ಭಾಗದ ಜನ ದಿನಸಿ ಸಾಮಾನು ಸಾಮಾನಾಗ್ಲಿ ಹಾಗೆ ಅವ್ರಿಗೆ ಏನೆಲ್ಲ ಬೇಕು ಅದಕ್ಕೆ ಅಂಥದ್ದು ಉಪಯೋಗ ಆಗುವಾಗ ಅವರಿಗೆ ಕೊಟ್ಟದ್ದಾಗಿ. ಅಮೌಂಟ್. ಯಾವ ರೀತಿ ಆಯಿತು ಸರ್ ನಿಮಗೆ ಅನುಭವ ಅದೊಂದು? ಅಂದರೆ ಸೇವಾ ಕಾರ್ಯಕ್ರಮ ಮಾಡಬೇಕು, ಸೇವೆಯನ್ನು ಮಾಡಬೇಕಂತ ಇದ್ದವರು ಈ ರೀತಿಯ ಸೇವೆಯನ್ನು ಮಾಡುವುದಕ್ಕೂ ಕೂಡ ಸಾಧ್ಯ ಆಯಿತು. ಹೌದು. ಅನುಭವ ಹೇಗಿತ್ತು ನಿಮಗೆ? ಅದರಲ್ಲಿ ತುಂಬಾ ಪಾಠವನ್ನು ಕೂಡ ಕಲ್ತಿದ್ದೀವಿ ನಾವು. ಯಾಕಂದ್ರೆ ಅಲ್ಲಿ ಹೋಗುವಾಗ ಕೆಲವು ಜನರು ಹೇಳಿದ್ದಾರೆ, ಇದು ಅಮೌಂಟ್ ನಿಮ್ಗೆ ನೆಟ್ಕೋತೀರಾ ಅಥವಾ ಅವರಿಗೆ ಕೊಡ್ತೀರಾ ಅಂತದೆಲ್ಲ ಮಾತು ಕೂಡ ಬಂದಿದೆ ನಮಗೆ. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ಇಡಲಿಲ್ಲ. ನಾವು ನಮ್ಮ ಏನು ಸೇವೆ ನಮಗೆ ಗೊತ್ತುಂಟು, ನಾವೇನು ಮಾಡ್ತಿದ್ವಿ ಅಂತ. ಎಲ್ಲ ಗ್ರೂಪ್ನವ್ರು ಮಾಡುವಾಗೆ ನಾರ್ಮಲಿ ಸೇವಾ ಯೋಜನೆ ಎಲ್ಲರೂ ಮಾಡ್ತಾರೆ. ಆದರೆ ನಮ್ಮ ಒಂದು ಸಂಸ್ಥೆ ಏನಾದರೂ ಸ್ವಲ್ಪ ಡಿಫರೆನ್ಸ್ ಇರಲಿ ಅಂತೇಳಿ ನಾವು ಆ ಥರ ಒಂದು ಯೋಜನೆ ಎಲ್ಲ ಯೋಜನೆ ಮಾಡ್ಕೊಂಡಿಲ್ಲ ಮಾಡಿದ್ದು ಅಷ್ಟೇ. ಆ ಥರ ಯಾವ ರೀತಿಯ ಸಕ್ಸಸ್ ಅನ್ನು ಕಂಡುಕೊಳ್ತು ಆ ಯೋಜನೆ ಅಂತ? ಯಶಸ್ವಿಯಾಗಿ ಆಗಿದೆ, ತುಂಬಾ ಖುಷಿ ಕೂಡ ಆಗಿದೆ. ಸ್ವಲ್ಪ ಅವರಿಗೆ ಸ್ವಲ್ಪ ಕಷ್ಟ ಆಯಿತು, ಆದರೆ ಮತ್ತೆ ಇವರಿಗೇನು ಅದಕ್ಕೇನು ಕಿವಿಗೊಡದೆ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗೆ. ಓಕೆ, ಅಂದರೆ ನಾನು ಕೇಳಬೇಕು, ಆ ಮಾತುಗಳು ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅಂತ? ಅಂದರೆ ನೀವು ಕೊಡ್ತೀರಾ ಇದನ್ನು, ನೀವೇ ಇಟ್ಕೊಳ್ತೀರಾ ಅಂತ? ಎಂಥ ಮಾತಿದು. ಅದೇ. ಸೊ ಅದು ಮಾತು ಹೇಳಿದವ್ರಿಗೆ ಏನು ಹೇಳಕ್ ಬರೋದಿಲ್ಲ. ಅವ್ರಿಗೂ ಕೂಡ ಗೊಂದಲಗಳಿರ್ಬೋದು, ಅಥವಾ ಅವ್ರಿಗೂ ಕೂಡ ಸಂಶಯಗಳಿರ್ಬೋದು. ಯಾಕಂದ್ರೆ ಅವ್ರು ಕೊಡುವಂಥ ಒಂದೊಂದು ರೂಪಾಯಿ ಕೂಡ ಅವ್ರು ಕಷ್ಟ ಬಂದಿದೆ. ಅದೇ ಹಾಗೆ. ಆದರೆ ಮಾತು ದೊಡ್ಡದಲ್ಲ. ನಿಮಗೆ ಏನು ಅನ್ನಿಸ್ತು ಅದು ಅಂತ ಆ ಸಂದರ್ಭಕ್ಕೆ? ಅದೇ ತುಂಬಾ ಬೇಜಾರಾಗಿದೆ. ಆಮೇಲೆ ಅದೊಂದು ಪಾಠ ಅಂತ ಅನ್ಕೊಂಡಿವಿ ಅಷ್ಟೇ. ಮತ್ತು ನಮ್ಮ ಈ ಸಂಸ್ಥೆ ಇರೋ ದೇವರ ಹೆಸರಲ್ಲ, ದೇವರ ಕೈ ಮುಗಿದು ಮುಂದುವರಿಯುದು ಹಾಗೆ ಅಷ್ಟೇ. ಅಷ್ಟೇ. ಏನಿದ್ರು ಕೂಡ ತಂದೆ ನೀನೇ ನೋಡ್ಕೋ ಅಂತ. ನೀನು ನೋಡ್ಕೊಂಡು ಹೇಳೋದು, ನಾವು ಮುಂದುವರಿಯೋದು ಅಷ್ಟೇ. ಓಕೆ, ಖಂಡಿತ. ನಿಮಗೆ ಆ ನೋವಾಗಲಿ ಅಥವಾ ಸವಾಲುಗಳು ಬಂದಾಗ ಅವಾಗ ನಮಗೆ ತುಂಬಾ ಬಂದಿದೆ. ಓಕೆ, ಹೇಳಿ ಸರ್. ಏನಿದ್ರು ದೇವರ ಹೆಸರಲ್ಲಿ ಮಾಡಿ ಮುಂದೆ ಹೋಗಿದ್ದು. ಹೇಳಿ ನೀವು ಸರ್, ಒಂದೆರಡು ಮುಂದುವರಿತೀರಾ ಅಲ್ಲ. ಆ ಗ್ರೂಪ್ ಅಲ್ಲಿ? ಅದು ಕೂಡ ಬಂದಿದೆ ನಮ್ಗೆ. ಓಕೆ, ಏನು ಹೇಳಿದ್ರು? ಮೊದಲ ನಮಗೆ 6 ತಿಂಗಳು ಭಾರಿ ಕಷ್ಟ. ಬಹಳ ಕಷ್ಟ ಇತ್ತು. ಏನು ಸರ್ 6 ತಿಂಗಳಿಗೆ ಯಾಕೆ ಅಷ್ಟು ಕಷ್ಟ ಆಯ್ತು? ಯಾಕಂದ್ರೆ ಎಲ್ಲ ಸಮಸ್ಯೆ, ಹೆಚ್ಚಿನ ಸಮಸ್ಯೆಯವರು ಮೊದಲ ಒಂದು 3 ತಿಂಗಳು ಅದೇ ನಾನು ಹೇಳ್ದಲ್ಲ ಸ್ಪೀಡಲ್ಲಿ ಇರ್ತಾರೆ. ಮಿಕ್ಕಿದ್ದೆಲ್ಲ ನಿಮಗೆ ಈ ನಮ್ಮ ಹಣದ ಸಮಸ್ಯೆ ಎಲ್ಲ ಬಂದು ಮತ್ತೆ ಅವರ ಒಳಾಂಗಣ ಏನಾದ್ರು ಸಮಸ್ಯೆ ಎಲ್ಲ ಬಂದು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ಆದ ಕಾರಣ ನಮಗೆ ನಿಮ್ಮ ಸಮಸ್ಯೆ ಕೂಡ ಹಾಗೆ ಆಗ್ತದಾ, ಅಲ್ಲ ನಾವು ಕೊಟ್ಟ ಹಣವನ್ನು ನೀವು ಅವ್ರಿಗೆ ಕೊಡ್ತೀರಾ ಇಲ್ವಾ, ಆ ನಿಮ್ಗೆ ಥರ ಅದು ಎಲ್ಲ ನಮ್ಗೆ ಆಗ್ಬೋದಾ, ಸಮಸ್ಯೆ ಬಂದಿದೆ. ಸಾಧ್ಯವಾಗುತ್ತಾ ಅಂತ ಸಾಧ್ಯವಾಗುತ್ತಾ? ಕೂಡ ಕ್ವಶನ್ ಕೂಡ ಬಂದಿದೆ ನಮ್ಗೆ. ಓಕೆ ಸಮಸ್ಯೆ ಆಗಿದೆ, ಅದನ್ನೆಲ್ಲ ನಾವೆಲ್ಲ ದೇವರ ಮೇಲೆ ಹಾಕಿ ನಾವು ಮುಂದುವರೆದು ಅಷ್ಟೇ. ಓಕೆ, ಇವಾಗ ಈ ವೇದಿಕೆಯಲ್ಲಿ ನಿಂತು ಕುಳಿತಿದ್ದೀರಾ ಅಂದರೆ ಆ ಒಂದು ಕ್ಷಣವನ್ನು, ಆ ಸವಾಲುಗಳನ್ನು ನೆನಪು ಮಾಡಿಕೊಂಡಾಗ ಏನು ಅನ್ನಿಸ್ತದೆ ನಿಮಗೆ ಅಂತ? ಅವಾಗ ನೆನ್ಕೊಂಡು ನಮಗೆ ಈಗಲೂ ಇದಾಗ್ತದೆ. ಯಾಕಂದರೆ ಆ ಟೈಮಲ್ಲಿ ನಮಗೆ ಆಗಿತ್ತು, ದೇವರ ಸರಿದ್ದದಕ್ಕೆ ನಾವೀಗ ಇಲ್ಲಿದ್ದೀವಿ. 6 ವರ್ಷ ಸಕ್ಸಸ್ 6 ಆಗಿದೆ ವರ್ಷ ಅಂತ ನಾವೊಮ್ಮೆ ಹಿಂದಿರುಗಿ ನೋಡ್ತೇವೆ, 6 ವರ್ಷ ಆಯ್ತಾ ಅಂತ. ಓಕೆ ನಮ್ಗೆ ಹೇಳಿಕೆ ಆಗಲ್ಲ ಇಷ್ಟು ಸಮಯ ಆಗಿದೆ ಅಂತ. ಓಕೆ, ಇಷ್ಟು ಸೇವಾ ಯೋಜನೆಗಳು ಅಂತ. ಅದಕ್ಕೆ ಏನಿದ್ರು ದೇವರ ಸಹಕಾರವೇ. ನಿಜ ನಿಜ ಸರ್. ಈ ಫಂಡ್ ರೈಸ್ ಮಾಡ್ತೀರಾ ಅಥವಾ ಇಷ್ಟು ಹಣ ಅನ್ನುವಂಥದ್ದು ಅಕೌಂಟ್ಗೆ ಬರುತ್ತೆ, ಇದು ಯಾರ ಅಕೌಂಟಿಗೆ ಬರುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅಂದರೆ ಎಲ್ರಿಗೂ ಕೂಡ ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ, ಯಾರ ಅಕೌಂಟಿಗೆ ಅದು ಬರುತ್ತೆ ಅಮೌಂಟ್? ಅಕೌಂಟಿಗೆ ಅಂತಲ್ಲ, ಅದು ನಮ್ಮ ತಂಡದ ಹೆಸರಲ್ಲಿ
ಒಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ದೀವಿ. ಓಕೆ. ಅದಕ್ಕೆ ಅವರು ಬ್ಯಾಂಕ್ನವರು ಹೇಳಿದ್ದಾರೆ ಇಬ್ಬರು ಸದಸ್ಯರು ಬೇಕು ಅಂತ, ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಮಾಡಿ ಅವರ ಹೆಸರಲ್ಲಿ ಅಕೌಂಟ್ ಮಾಡಿ ಜಾಯಿಂಟ್ ಅಕೌಂಟ್ ಮಾಡಿ ಇಬ್ಬರದ್ದು ಒಂದು ಚೆಕ್ಕಲ್ಲಿ ಇಬ್ಬರು ಸಿಗ್ನೇಚರ್ ಮಾಡುವಾಗೆ ಅವರ ಅಕೌಂಟ್ ಗೂಗಲ್ ಪೇ ಫೋನ್ ಪೇ ಅವ್ರದ್ದೇ ನಂಬರ್, ಅದಕ್ಕೆ ಕೆಲವರು ಸ್ಕ್ಯಾನ್ ಮಾಡ್ತಾರೆ, ಕೆಲವರು ಡೈರೆಕ್ಟ್ ಪೇ ಮಾಡ್ತಾರೆ ಅಕೌಂಟಿಗೆ. ಅದರ ಮುಖಾಂತರ ನಾವು ಅವ್ರಿಗೆ ಕೊಡೋದು ಎಲ್ಲ ಸದಸ್ಯರಿಗೆ ಅಮೌಂಟ್ ಎಲ್ಲ ಕೊಡೋದು ಚೆಕ್ ಪೇ ಅಲ್ಲಿ, ಇಬ್ಬರು ಸಿಗ್ನೇಚರ್ ಮುಖಾಂತರ ಚೆಕ್ಕಲ್ಲಿ ಕೊಡೋದು. ಹಾಗೆ ₹1 ಕೂಡ ₹10 ಕೂಡ ಮಿಸ್ಸಿಂಗ್ ಇಲ್ಲ, ಎಲ್ಲದಕ್ಕೂ ನಾವು ಲೆಕ್ಕಾಚಾರ ತೋರಿಸ್ತೀವಿ. ಓಕೆ. ಸೊ ಇದು ಒಂಥರ ಸವಾಲು ಅನಿಸ್ಲಿಲ್ವಾ ಆ ಸಂದರ್ಭಕ್ಕೆ? ಎಲ್ಲವನ್ನು ಕೂಡ ಲೆಕ್ಕ ಇಡಬೇಕು, ಎಲ್ಲವೂ ಕೂಡ ಅಷ್ಟು ಸ್ಪಷ್ಟವಾಗಿ ಇಡಬೇಕು ಅನ್ನುವಂಥದ್ದು ಸವಾಲಾಗಲಿಲ್ವಾ? ಸವಾಲಂದರೆ ನಾವಂದರೆ ನಮ್ಮ 10 ಜನ ಟೀಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟು ಮಾಡಿಸ್ತೀವಿ. ಓಕೆ. ಒಬ್ಬರಿಗೆ ಇನ್ನೊಂದು ಪೋಸ್ಟ್ ಬರೆಯುವುದು, ಇನ್ನೊಬ್ಬರಿಗೆ ಮನವಿಯನ್ನು ಕಲೆಕ್ಟ್ ಮಾಡಿ, ಈಗ ಒಂದು 10 ಮನವಿ ಬಂದರೆ ಅದರಲ್ಲಿ ನಮಗೆ ಯಾವುದು ಎಮರ್ಜೆನ್ಸಿ ಉಂಟು ಅದನ್ನು ನಾವು ಸೆಲೆಕ್ಟ್ ಮಾಡಿ ಅರ್ಜೆಂಟ್ ಇದೆ ನಮಗೆ ಇದ್ದದನ್ನು 2, 3 ಯೋಜನೆ ಕೊಡೋದು ಆ ಥರ. ಮತ್ತು ಒಬ್ಬರಿಗೆ ಇದೆ ನಮ್ಮದು ಅಮೌಂಟ್ ಎಷ್ಟು ಆಯಿತು, ಯಾರೆಷ್ಟು ಕೊಡ್ತಾರೆ ಅದೆಲ್ಲ ಬರೆದಿಡುವುದು ಆ ಥರ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ. ಮುಂದಿನ ದಿನದಲ್ಲಿ ಇದೆಲ್ಲ ಬೇಕೇ ಆಗುತ್ತೆ. ಯಾಕಂದ್ರೆ ಇಷ್ಟು ವರ್ಷ ನೀವು ಮಾಡಿದ್ದು ಹೌದಾ ಅಂತ ಕೇಳುವಾಗ ನಮಗೆ ಲೆಕ್ಕ ಕೊಡ್ಲಿಕ್ಕೆ ಒಬ್ಬರಿಗೆ ಡಾಕ್ಯುಮೆಂಟ್ರಿ ಅಂದ್ರೆ ಯೋಜನೆ ಆದದನ್ನ ಏನೋ ಪೆನ್ ಡ್ರೈವ್ PDF ಫೈಲ್ ಮಾಡಿ ಅದನ್ನ ಇಟ್ಕೊಂಡಿದ್ದೀವಿ. ಇಡುದು, ಓಕೆ. ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ. ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನೀತ ಅಂತ ಹಸಿರಮಗನಿಲ್ಲ. ಎಸ್, ಪಾತಲ್ಲಿ ಮಸ್ತ್ ಖುಷಿ ಆಗುಂಡು ದುಂಬತ್ತಾದ ನಮ್ಮ ಸ್ಪಂದನ ಒಂಜಿ ವಾಹಿನಿಗಳ ದುಂಬತ್ತಾದ ಒಂದು ಸೊಲ್ಮೆ ಸೊಂದ ದಯಪಂಡ ಒಂಜಿ ಸ್ಪಂದನ ನ್ಯೂಸ್ ಪನ್ಪುರ ಒಂಜಿ ಕಾರ್ಯಕ್ರಮ ದೊಟ್ಟು ಒಂಜಿ ದಾರ ಸದ್ದು ಜನ ಸೇವೆ ಮಾಡ್ಕೊಂಡ ಒಂಜಿ ಸಂಸ್ಥೆ ಕೊಡತ್ತದ ನಿಖಲ್ ಈ ಸಮಾಜ ಒಂಜಿ ತೆರಿಕೊಂಡ್ರೆ ಅದಕ್ಕೋಸ್ಕರ ದುಂಬತ್ತಾದ ಸ್ಪಂದನ ಚಾನಲ್ಗೆ ಸೊಲ್ಮೆ ಸಂದ ಒಂದಿಲ್ಲ. ಧನ್ಯವಾದ ಸರ್. ವೀರಜನೆ ಸೇವಾ ಸಮಿತಿ ನಮ್ಮ ತಿಳಿದ ಒಂಜಿ ಸಂಸ್ಥೆ ಎಡ್ಡೆ ಜವಣಿಯರ ಒಂಜಿ ಸೇವೆ ಮತ್ತು ಖುಷಿ ಆಗ್ಲಿ ತೂನ ದಯಪಂಡ ಅಲ್ಪ ನಮ್ಮ ಸುದರ್ಶನ್ ಕನ್ನಡಿలేదు ಅನ್ನ ಕೂಡ ನಮಗೆ ಗೊತ್ತಿದ್ರೆ ಒಂಜಿ ದಾನ ಪ್ರಚಾರ ಇಚ್ಚಂದೆ ಅತ್ತ ನಾವು ಒಂಜಿ ಸ್ವಾರ್ಥ ಇಚ್ಚಂದೆ ಎಡ್ಡೆ ಸೇವೆ ಮಂತೊಂದುಲ್ಲೇರು ಮುಗುಲ್ನ ಈ ಒಂಜಿ ಊಟಗೆ ಆ ಕಟ್ಟಿದಪ್ಪನ ಅನುಗ್ರಹ ಬೊಕ್ಕ ಆಂಜನೇಯ ಸ್ವಾಮಿನ ಅನುಗ್ರಹ ದಯಪಂಡ ಇಪ್ಪಡು ನನ್ನ ತುಂಬಾಗಿಲ್ಲ ಎಡ್ಡೆ ಒಂಜಿ ಕಾರ್ಯ ಮುಗುಲ್ನ ವೀರಾಂಜನೇಯ ಸೇವಾ ಸಮಿತಿ ನಡಪಾಡು ಪಂಡಿಗೆ ಈ ಕೊಡ್ತುರಿ ಶುಭ ಹಾರೈಸೋದು. ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು. ಧನ್ಯವಾದ ಸರ್. ಓಕೆ. ಒಂದು ಬಲಿಷ್ಠ ತಂಡ, ಶಕ್ತಿ ಇದ್ದಾರೆ, ಒಳ್ಳೆಯ ಯುವಕರಿದ್ದಾರೆ, ಅವರ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಇನ್ನು ಈ ಸಂಸ್ಥೆ ಒಳಗೊಳಗೆ ಯಾವೆಲ್ಲ ಸಮಿತಿಗಳು ಅಥವಾ ಯಾವೆಲ್ಲ ಜವಾಬ್ದಾರಿಗಳು ಹಂಚಿಕೆ ಆಗಿರ್ತದೆ? ಜವಾಬ್ದಾರಿಗಳಂದರೆ ಒಬ್ಬರಿಗೆ ಪೋಸ್ಟನ್ನು ಮನವಿ ಬಂದದ್ದನ್ನು ನೋಡಿಕೊಂಡು ಯಾವ ಇದಕ್ಕೆ ನಾವೀಗ ಯೋಜನೆ ಕೊಡಬೇಕು ಅಂತೇಳಿ ಒಬ್ಬರು ಲಿಸ್ಟ್ ಮಾಡಬೇಕು. ಇನ್ನೊಬ್ಬರು ಹಣ ಬರುತ್ತೆ. ಹೌದು, ಮನವಿಗಳು ನಮಗೆ ವಾಟ್ಸಪ್ ಅಲ್ಲಿ ಬರೆದು ವಾಟ್ಸಪ್ ಮಾಡ್ತಾರೆ ನಮಗೆ, ಮತ್ತೆ ಅದನ್ನ ನಾವು ಕಲೆಕ್ಟ್ ಮಾಡ್ತೇವೆ. ಅದನ್ನ ಇವರು ಕೊಡ್ತೀರಾ? ಅದನ್ನ ನಮ್ಮ ಗ್ರೂಪ್ಗೆ ಹಾಕ್ತಾರಲ್ಲ, ಗ್ರೂಪ್ಗೆ ಹಾಕ್ತೇವೆ. ಆಮೇಲೆ 10 ಮಂದಿ ನಮ್ಮ ತಂಡ ಅಡ್ಮಿನ್ ಗ್ರೂಪ್ ಉಂಟು 10 ಮಂದಿಯಲ್ಲಿ, ಅದರೊಳಗೆ ಬಂದು ನಾವು ಅದರಲ್ಲಿ ಡಿಸ್ಕಸ್ ಮಾಡ್ತೇವೆ ಯಾವ ಯೋಜನೆಗೆ ನಾವೀಗ ಎಮರ್ಜೆನ್ಸಿ ಉಂಟು. ಈಗ ಒಂದು 3 ಬಂದ್ರೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಿಗೆ ಉಂಟು ಅವರಿಗೆ ನಾವು ಅದನ್ನು ಇದು ಮಾಡ್ತೇವೆ. ಹಾಗೆ ಮತ್ತೆ ಒಬ್ಬರಿಗೆ ಅದು ಪ್ರಚಾರ, ಮತ್ತೆ ಒಬ್ಬರಿಗೆ ಅದು ಹಣ ಕಲೆಕ್ಷನ್ ಆದದನ್ನು ಎಲ್ಲ ಬರೆದಿಡಬೇಕು, ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು, ಪ್ರತಿಯೊಂದು ಯೋಜನೆ 10ನೇ ಯೋಜನೆ 11ನೇ ಯೋಜನೆ ಆ ಥರ ಒಬ್ಬರು ಡಾಕ್ಯುಮೆಂಟ್ ಆ ಥರ ಎಲ್ಲ ಮಾಡಲಿಕ್ಕೆ ಒಬ್ಬೊಬ್ಬರ ಜವಾಬ್ದಾರಿ. ಒಂದು ಸೇವಾ ಯೋಜನೆಗೆ ಎಷ್ಟು ಸಮಯ ಹಿಡಿಯುತ್ತೆ? ಇವಾಗ ನಿಮಗೆ ಮನವಿ ಬಂದ ಕೂಡಲೇ ನೀವು ಅದನ್ನು ಕೈಗೆತ್ತಿಕೊಂಡ ಕೂಡಲೇ ಎಷ್ಟು ಸಮಯ ಹಿಡಿತದೆ? ಅದರ ಪ್ರೋಸೆಸ್ ಹೇಗಿರ್ತದೆ? ಪ್ರೋಸೆಸ್ ಈಗ ನಾವೀಗ ಮನವಿ ಬಂದು 3ರಿಂದ 4 ದಿನ, 3 to ನಾವೀಗ 4 ಡೇಸಲ್ಲಿ 4 ದಿನದಲ್ಲಿ ಅದನ್ನು ನಮ್ಮ ಪೋಸ್ಟ್ ಎಲ್ಲ ಹಾಕ್ತೀವಿ. ಮತ್ತು ನನಗೆ ಹಾಕಿದ ದಿನದಿಂದ ನಾವು ಒಂದು ಹೆಚ್ಚಂದರೆ 20 ದಿನ, ತಪ್ಪಿದರೆ 25 ದಿನ ಅಷ್ಟೇ. 1 ತಿಂಗಳ ಒಳಗೆ ನಮ್ಮದು ಒಂದು ಪ್ರಾಜೆಕ್ಟ್ ಉಂಟು, ಒಂದು ಯೋಜನೆ ಉಂಟು. ಹಾಗೆ ವರ್ಷಕ್ಕೆ 12 ಯೋಜನೆ, 12 ಆಗ್ಬೋದು. ಈಗ ನಾವೀಗ ಲಾಸ್ಟ್ ಮಂತಿಂದ 3 ಯೋಜನೆ ಮಾಡಿದ್ದೇವೆ. ಯಾಕಂದ್ರೆ ನೀಡ್ ತುಂಬಾ ಇದೆ, ತುಂಬಾ ಮನವಿ ಕೂಡ ಬರ್ತಾನೆ ಉಂಟು, ಎಲ್ಲ ಎಮರ್ಜೆನ್ಸಿ. ಅದಕ್ಕೋಸ್ಕರ ನಾವು 3 ಯೋಜನೆ 30-35 ದಿನ ಇಟ್ಟು 3 ಯೋಜನೆ ಕೊಡ್ತಾ ಇದೀವಿ ಇವಾಗ. ಮತ್ತೆ ಲಾಸ್ಟ್ ವೀಕ್ ಒಂದು ಎಮರ್ಜೆನ್ಸಿ ಇತ್ತು, ತುರ್ತು ಯೋಜನೆ, ಅದು ನಮ್ಮ ಸದಸ್ಯರಾದಂತು ಅವ್ರಿಗೆ ನಾವು ಇದು ಮಾಡಿದೆ. ಓಕೆ. ತುರ್ತು ಯೋಜನೆ ಅಂತ ಬಂದಾಗ ಹೇಗಿರ್ತದೆ ತುರ್ತು ಯೋಜನೆಯ ವಿಚಾರ ಅಂತ? ಅವರಿಗೆ ತುಂಬಾ ಅಗತ್ಯ ಇರ್ತದೆ. ಯಾಕಂದ್ರೆ ಕಲೆಕ್ಷನ್ ಮಾಡಲ್ಲ, ಆ ಟೈಮಲ್ಲಿ ಕಲೆಕ್ಷನ್ ಮಾಡಲ್ಲ. ಯಾಕಂದ್ರೆ ನಾವು ಕೇಳ್ತೇವೆ, ಆದ್ರೂ ನಮ್ಮ ತಂಡದಲ್ಲಿ ಜಮೆ ಇರುವ ಅಂತ ಮೊತ್ತವನ್ನ ಕೊಟ್ಬಿಡುದು. ಆದ್ರೂ ನಾವು ಎಕ್ಸ್ಟ್ರಾ ಆಗ್ತೇವೆ, ಯಾಕಂದ್ರೆ ನಾವು ಅದಕ್ಕೆ ನಮ್ಮ ತುರ್ತು ಯೋಜನೆಗೆ ನಾವು ಇಡುವುದೇ 3ರಿಂದ 5 ದಿನ ಅಷ್ಟೇ, ಮ್ಯಾಕ್ಸಿಮಮ್ 1 ವಾರದ ಒಳಗಡೆ. 5ನೇ ದಿನಕ್ಕೆ ಅದು ಆಗ್ತದೆ, 6ನೇ ದಿನ ಕೊಟ್ಟು ಬಿಡುದು. ಯಾಕಂದ್ರೆ 1 ವಾರದಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಯಾಕಂದ್ರೆ ಕೆಲವರದ್ದು ಸ್ಯಾಲರಿ ಬೇಸ್ ಅಲ್ಲ, ಸಂಬಳ ಬರುವಾಗ ಕೆಲವರದ್ದು ಲೇಟ್ ಆಗುತ್ತೆ, ಕೆಲವರದ್ದು ಬೇಗ ಆಗುತ್ತೆ. ಹಾಗೆ ನಿಮ್ಮ ತಂಡದಲ್ಲಿ ಯಾವ
ಉದ್ಯೋಗ ಅಥವಾ ಯಾವ ರೀತಿಯ ಜನಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಅಥವಾ ಯಾವ ರೀತಿಯಲ್ಲಿ ಇರ್ತಾರೆ ಅಂತ? ಅಂಥವ್ರು ಯಾರು ಕೂಡ ಇಲ್ಲ ಸರ್, ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಸ್, ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ, ಆಮೇಲೆ ದಿನಕೂಲಿ ಕೆಲಸ ಯಾರು ಮಾಡ್ತಾರೆ ಅಂಥವ್ರು ಮಾತ್ರ ಇದ್ದಾರೆ. ದೊಡ್ಡ 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 ವ್ಯಕ್ತಿ ಯಾರು ಕೂಡ ಇಲ್ಲ ನಮ್ಮ ಜೊತೆ. ಆದರೆ ಶಾಸಕರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಏನು? ಅಮೌಂಟು ಕಡಿಮೆ ಇರುವ ಟೈಮಲ್ಲಿ ಶಾಸಕರು ಹರೀಶ್ ಪೂಂಜಾ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೇವಾ ಯೋಜನೆ ಮಾಡುವಾಗ ನಿಮಗೆ ಅವರಿಗೆ ನಾವು ಒಂದು ಕರೆ ಮಾಡಿದ್ರೆ ಅವ್ರು ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ ನಮಗೆ. ಮಾಡಿದ್ರು. ಓಕೆ ಓಕೆ. ನಾವು ಅವರಲ್ಲಿ ನಮ್ಮ ಸೇವಾ ಯೋಜನೆ ಬಗ್ಗೆ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳಿ ಇದುವರೆಗೆ ಕೂಡ ಹೇಳಿಲ್ಲ. ಇವರೆಗೆ 6 ವರ್ಷದಲ್ಲಿ ನಮಗೆ ಮೊದಲಿಂದ ಅವರ ಸಪೋರ್ಟ್ ಇತ್ತು, ಈಗಲೂ ಉಂಟು. ಅಂದರೆ ನಿಮ್ಮ ಸೇವಾ ಯೋಜನೆಗಳ ಬಗ್ಗೆ ಅವ್ರಿಗೂ ಕೂಡ ಆ ರೀತಿಯ ನಂಬಿಕೆ ಇದೆ, ಹೌದು. ವಿಶ್ವಾಸ ಇದೆ. ಯುವಕರು ಏನು ಮಾಡಿದ್ರು ಕೂಡ ನಿಯತ್ತಾಗಿರ್ತಾರೆ, ಪ್ರಾಮಾಣಿಕತೆಯಿಂದ ಜನರಿಗೆ ಸೇವೆ ಮಾಡುವಂಥ ಯುವಕರು ಅಂತ. ಇನ್ನು ತುರ್ತು ಯೋಜನೆ ಅಂತ ಬಂದಾಗ ಈವರೆಗೆ ಎಷ್ಟು ತುರ್ತು ಯೋಜನೆಗಳನ್ನು ಮಾಡಿದ್ದೀರಾ? ಜೊತೆಗೆ ಅದು ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಆಗಿದೆ? 5 ತುರ್ತು ಸೇವಾ ಯೋಜನೆ ಆಗಿದೆ ಸರ್. ಲಾಸ್ಟ್ ಮಂತ್ ಅದು ನಮ್ಮ ಟೀಮ್ ಸದಸ್ಯರೇ, ಅವ್ರ ತಾಯಿಗೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರು. ಸೊ ಅವರು ತುಂಬ ಕಷ್ಟದಲ್ಲಿದ್ದರು. ಸೊ ಅವರಿಗೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಕೂಡ ಆಕ್ಸಿಡೆಂಟ್ ಅಂತ ಕೊಟ್ಟಿದ್ದೀವಿ. ಓಕೆ. ಅಂದರೆ ತಕ್ಷಣ ಬೇಕಾದಂಥ ಅದೇ 1 ವಾರದೊಳಗಡೆ ತುಂಬಾ ಉಪಯೋಗ ಇರುವಂತ ಕ್ಲಿಯರ್ ಆಗಿದೆ, 1 ವಾರದೊಳಗೆ. ನಮ್ಮವರಿಗೆ ಓಕೆ. ನಿಮ್ಮ ಸೇವಾ ಯೋಜನೆಗಳಲ್ಲಿ ಸುಮಾರು 58 ಸೇವಾ ಯೋಜನೆಗಳನ್ನು ಪೂರೈಸಿದ್ದಾರೆ. ಅದರಲ್ಲಿ ತುಂಬ ಗಂಭೀರ ಅಥವಾ ತುಂಬ ಸವಾಲು ಅನಿಸಿದ್ದು ಯಾವುದು ಅದರ ಹೇಳ್ಬೋದಾ ನಮಗೆ? ಸವಾಲು ಅಂದರೆ ನಾವು ಒಂದು ಯೋಜನೆ ಕೊಟ್ಟಿರ್ತೇವೆ, ಕೊಟ್ಟು 2-3 ದಿನದಲ್ಲೇ ಕೆಲವರು ಡೆತ್ ಆಗಿರ್ತಾರೆ. ಆ ಥರ ನಮಗೂ ಸ್ವಲ್ಪ ಫೀಲ್ ಆಗ್ತದೆ. ನಾವು ಒಂದು ಕೊಟ್ಟು ಉಳಿಲಿಲ್ವಲ್ಲ ಅಂತ. ಆ ಥರ ನಮಗೊಂದು 2-3 ಸಲ ಆಗಿದೆ. ಯಾಕೆಂದರೆ ನಾವು ಅವರಿಗೆಲ್ಲ ಕಲೆಕ್ಷನ್ ಮಾಡಿ ಇದು ಮಾಡಿ ಅವ್ರಿಗೆ ಅಮೌಂಟ್ ಕೊಟ್ಟಿರ್ತೇವಲ್ಲ. ಓಕೆ. ಒಂದು ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ. ಈ ತಂಡದ ಸದಸ್ಯರು ನಮಸ್ತೆ. ನಮಸ್ತೆ ನಮಸ್ತೆ. ಪಾತಿರ್ಲಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ. ಈರೆಗೆ ಈ ತಂಡದ ಈ ತಂಡದಾರ ಆದಿತ್ಯದ ಎಂಚಾವನುಂಡು ಈರೆಗೆ? ಖಂಡಿತ ಖಂಡಿತ ಸರ್. ಸೊ ದಾದ ವಿಶ್ಮಾನ್ ಪೋರ ನಮ್ಮನೆ ನಿಖಲನೆ ತಂಡ ಜವನೇರ್ನ ಒಟ್ಟು ಸೇರಿ ಖಂಡಿತ ಸರ್, ಖಂಡಿತ ಸರ್. ಈ ಖುಷಿ ಇಂಚೆ ನಿಮ್ಮಡ ಧನ್ಯವಾದ. ಎಸ್ ಎಸ್ ಎಸ್. ಅಷ್ಟು ಖುಷಿಯಿಂದ ಮಾತನಾಡಿದರು. ತುಂಬ ಖುಷಿ ಆಗ್ತಾ ಇದೆ. ನಮ್ಮದು ತಂಡ ಇವತ್ತು ನಮ್ಮಿಂದ ಆಗೋ ಸಹಾಯವನ್ನು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತು 6 ವರ್ಷಗಳು ಕೂಡ ಯಶಸ್ಸಿನಿಂದ ಕೈಗೊಂಡಿದ್ದಾರೆ ಯೋಜನೆಗಳನ್ನು ಅಂತ ಮತ್ತಷ್ಟು ಮಾತನಾಡಬೇಕು ಶ್ರೀ ವೀರಾಂಜನೇಯ ಸೇವಾ ಸಮಿತಿಯ ಬಗ್ಗೆ. ಈಗ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ವೀರಾಂಜನೇಯ ಸೇವಾ ಸಮಿತಿ ಇದ್ದಾರೆ. ಆಗದಿಂದ ಒಂದಷ್ಟು ವಿಚಾರಗಳ ಬಗ್ಗೆ ಆ ತಂಡದ ಮಾಹಿತಿಯನ್ನು ನಾನು ಕೂಡ ಪಡ್ಕೊಳ್ತಾ ಇದ್ದೆ. ನಮಗೆಲ್ಲರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಅನ್ನೋದನ್ನು ನೇರವಾಗಿ ನೀಡ್ತಾ ಇದ್ದಾರೆ. ನಾನೇನು ಕೇಳಬೇಕು ಆದರೆ ಒಂದು ಸೇವಾ ಯೋಜನೆ ಅಂತ ಬಂದಾಗ ಅದರ ಪೋಸ್ಟರ್ಗಳನ್ನು ನಾವು ಕಾಣ್ತೇವೆ, ಈಗ ನಮ್ಮ ವಿಜುವಲ್ಸಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಸೊ ಈ ಪ್ರಚಾರ ಅನ್ನುವಂಥದ್ದು ಯಾತಕ್ಕೋಸ್ಕರ ಇರ್ತದೆ ಅಥವಾ ಹೇಗಿರ್ತದೆ ಇದು ಅಂತಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ಪೋಸ್ಟರ್ಗಳು ಬರ್ತದೆ, ಹೇಗಿರ್ತದೆ, ಯಾಕಾಗಿ? ಅಂದ್ರೆ ಜನಗಳಿಗೆ ಗೊತ್ತಾಗಬೇಕು. ಯಾಕಂದ್ರೆ ನಾವು ಅಮೌಂಟ್ ಕೊಟ್ಟಿದ್ವಾ ಇಲ್ವಾ ಅಂತ ಅವರಿಗೆ ಕೂಡ ಗೊತ್ತಾಗಬೇಕು. ಮತ್ತೆ 4 ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗ್ಬೇಕು. ಅದಕ್ಕೋಸ್ಕರ ನಾವು ಅದನ್ನ ಪ್ರಚಾರ ಕೂಡ ಮಾಡ್ತೇವೆ. ಹಾಗೆ ಪ್ರಚಾರ ಅಂದ್ರೆ ಈಗ ನಾವು ಯಾವುದಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡುವುದಿಲ್ಲ, ನಮ್ಮ ಸದಸ್ಯರೇ ಹೆಚ್ಚಿಗೆ ಪ್ರಚಾರ ಮಾಡ್ತಾರೆ. ಪೋಸ್ಟ್ ಯಾವ್ದಾಗ್ತೀರಿ ಅದನ್ನ ಪ್ರಚಾರ ಮಾಡ್ತೇವೆ. ಯಾಕಂದ್ರೆ ಹಣ ಕೊಟ್ಟ ಅಮೌಂಟ್ ಅನ್ನ ಅದರದ್ದು ಪೋಸ್ಟರ್ ಅನ್ನ ಹಾಕ್ತೇವೆ. ಹಾಗೆ ನಮಗೆ ಬಂದ ಹಣದಿಂದ ಪ್ರಚಾರಕ್ಕೆಂತಲೇ ಯಾವುದೇ ಫಂಡ್ ಕೊಡುವುದಿಲ್ಲ. ಯಾಕಂದ್ರೆ ಅದಕ್ಕೆ ಇಡುವುದಿಲ್ಲ ಫಂಡ್ ಅನ್ನ. ನಮ್ಮ ಸದಸ್ಯರೇ ನಮ್ಮ ಪ್ರಚಾರ ಇದು ಮಾಡಿ ಅವರೇ ಪ್ರಚಾರ ಮಾಡೋದು ಜಾಸ್ತಿ ಆಗಿ. ನೀವು ಇಲ್ಲಿಯವರೆಗೆ ನಾವು ಅದಕ್ಕೆ ಇಲ್ಲ, ಇದುವರೆಗೆ ಅದು ಮಾಡಿಲ್ಲ. ನಾವೊಂದು ಪ್ರಚಾರಕ್ಕೆ ಮಾಡಿದ್ರೆ ಅದು ನಮಗೆ ಸ್ವಾರ್ಥ ಆಗ್ತದೆ. ನಮ್ದು ಓಣಿ ಸೇವೆ ಎಲ್ಲ ಮೆಂಬರ್ಸ್ ಕೂಡ ಮಾಡ್ತಾರೆ, ಪೋಸ್ಟರ್ ಹಾಕಿ ಅವರೇ ಎಲ್ಲ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಎಲ್ಲ ಹಾಕೊಂಡು ಫೇಸ್ಬುಕ್ ಅಲ್ಲೆಲ್ಲ ಮಾಡಿ ಅವರೇ ನಮ್ಮ ಫ್ರೆಂಡ್ ಕೂಡ ಜಾಯಿನ್ ಆಗ್ತಾರೆ. ಹಾಗೆಲ್ಲ ಮಾತಾಡಿ ಜಾಯಿನ್ ಆಗುತ್ತೆ. ಸೊ ನಿಮ್ಮ ಈ ಕಾರ್ಯಕ್ರಮಗಳ ನಡುವೆ, ನಿಮ್ಮ ಸೇವೆಯ ನಡುವೆ ಅಪಪ್ರಚಾರಗಳೇನಾದ್ರೂ ಬಂದಿತ್ತ? ಪ್ರಚಾರ ಅಂತೆಲ್ಲ ನಮ್ಗೇನು ಅಷ್ಟೇನು ಬಂದಿಲ್ಲ, ಇದುವರೆಗೆ ಬಂದಿಲ್ಲ. ಇಲ್ಲಿಯವರೆಗೆ ಬಂದಿಲ್ಲ. ಇವರು ಹಣವನ್ನ ದುರ್ಬಳಕೆ ಮಾಡ್ತಾರೆ ಆ ರೀತಿ ಇದುವರೆಗೆ ಕೂಡ ಬಂದಿಲ್ಲ. ಹಾಗೆ ಭಗವಂತನ ಆಶೀರ್ವಾದ ತುಂಬಾ ಗಟ್ಟಿ ಇದೆ. ಜೊತೆಗೆ ನಿಮ್ಮೊಳಗಿರುವಂತ ನೀವಿಟ್ಟಿರುವಂತ ಪ್ರಾಮಾಣಿಕತೆ ಏನಿದೆ ಅದು ನಿಮ್ಮನ್ನ ಕಾಯ್ತಾ ಇದೆ ಅಂತ ಹೇಳ್ಬೋದು. ಹೌದು ಸರ್. ಅಂದ್ರೆ ಅಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇರೋದಕ್ಕೆ ಇವತ್ತು ಜನ ನಂಬಿದ್ದಾರೆ. ಯಾವುದೇ ಅಪಪ್ರಚಾರಕ್ಕೂ ಕೂಡ ತುತ್ತಾಗಲಿಲ್ಲ. ತಂಡ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇನ್ನು ಒಂದು ತಂಡಕ್ಕೆ ಒಂದು ವರ್ಷದ ದಿನವೋ ಅಥವಾ ವಾರ್ಷಿಕೋತ್ಸವ ಈ ರೀತಿಯಲ್ಲಿ ಏನೋ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಿಮ್ಮಲ್ಲಿ ಏನಾದರೂ ಆ ರೀತಿಯ ವ್ಯವಸ್ಥೆಗಳಿದೆಯಾ ಅಂತ? ನಾವಂದರೆ ವರ್ಷ ಬರುವಾಗ ಇಲ್ಲಿಯವರೆಗೆ ಒಂದು 5ನೇ ವರ್ಷಕ್ಕೆ ಮಾಡೋ ಒಂದು ಪ್ಲ್ಯಾನ್ ಇತ್ತು. 5ನೇ ವರ್ಷಕ್ಕೆ ನಾವೇನೊಂದು ಮಕ್ಕಳ ಆಶ್ರಮ ಆ ಥರ ಎಲ್ಲ ಕೊಟ್ಟು ಅಲ್ಲಿಯನ್ನು ಊಟ ಅವ್ರಿಗೇನು ಆ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಮಕ್ಕಳ ಜೊತೆ ಸೇರಿ ಏನು ಮಾಡ್ತೀರಾ ತಾವು? ಅವರೊಟ್ಟಿಗೆ ನಾವೆಲ್ಲ ಗೇಮ್ಸ್ ಎಲ್ಲ ಆಟ ಆಡಿ ಅವ್ರಿಗೆ ಏನು ಬೇಕು, ಊಟ ಬೇಕಾದ್ರೆ ಊಟ, ಬುಕ್ಸ್ ಬೇಕಾದ್ರೆ ಬುಕ್ಸು, ಅವರೊಟ್ಟಿಗೆ ಒಂದು ಎಲ್ಲ ಸ್ಪೆಂಡ್ ಎಲ್ಲ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಅವರೊಟ್ಟಿಗೆ ನಾವು ಸೇರಿದರೆ ಆಗ ನಮ್ಗೆ ಗೊತ್ತಾಗ್ತದೆ, ಸದಸ್ಯರಿಗೆ ಗೊತ್ತಾಗ್ತದಲ್ಲ, ಅವರಾಗೆ ನಾವು ಬಡವರು ಹಾಗೆ. ಓಕೆ, ಅಂದರೆ ನಿಮ್ಮನ್ನು ನೀವು ಪ್ರೇರೇಪಿಸ್ಕೊಳ್ಳೋದು ಅಥವಾ ನಿಮ್ಮನ್ನು ನೀವು ಸ್ಫೂರ್ತಿಗೆ ಒಳಪಡಿಸ್ಬೋದು ಈ ರೀತಿಯಲ್ಲಿ. ಅಂದರೆ ಅವರ ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಕಂಡಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ. ಅದೇ ಇನ್ನು ತಮ್ಮ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ಸಿನತ್ತ ಹೋಗ್ತಾ ಇರುವಾಗ ಒಂದಷ್ಟು ಜನರಿಗೆ ಈ ತಂಡವನ್ನು ಸೇರಿಕೊಳ್ಬೇಕು, ಯಾವ ರೀತಿ ಸೇರ್ಕೊಳ್ತಾರೆ ಯುವಕರು? ಕೆಲವರು ನಮಗೆ ಕರೆ ಮಾಡ್ತಾರೆ. ಅವರ ಫ್ರೆಂಡ್ಸ್ ಮೂಲಕ ಕರೆ ಮಾಡಿದ ಕೂಡಲೇ ನಾವು ಅವರಿಗೆ ಮೊದಲು ಕಳಿಸೋ ನಮ್ಮ ರೂಲ್ಸ್ ಒಂದು 10-12 ರೂಲ್ಸ್ ಎಲ್ಲ ರೂಲ್ಸ್ ಇದೆ. ಆ ರೂಲ್ಸ್ ಓದಿದ ನಂತರ ಅದು ಓಕೆ ಆದ್ರೆ ಮಾತ್ರ, ಇಲ್ಲದ್ರೆ ಇಲ್ಲ. ಹಾಗೆ ಸದಸ್ಯರಾಗಬೇಕು ಅನ್ನುವಂಥ ಇಚ್ಛೆ ಉಳ್ಳವರಿಗೆ ಮೊದಲು ರೂಲ್ಸ್ ಅನ್ನು ಓದಲೇಬೇಕು. ಬದ್ಧವಾಗಿದ್ರೆ ಮಾತ್ರ. ಹಾಗಾದ್ರೆ ಇಲ್ಲ. ಹಾಗೆ ಮತ್ತೆ ನಿಮಗೆ ಒಳಗೆ ಬಂದು ಪುನಃ ರೂಲ್ಸ್ ಬ್ರೇಕ್ ಮಾಡಿದ್ರೆ ಒಂದ್ಸಲ ವಾರ್ನಿಂಗ್ ಮಾಡ್ತೇವೆ, ಒಂದ್ಸಲ, 2ನೇ ಸಲ, 3ನೇ ಸಲ ವಾರ್ನಿಂಗ್ ಇಲ್ಲ, ರಿಮೂವ್ ಮಾಡಿಬಿಡುದು. ಹಾಗೆ ಅಷ್ಟೇ. ಅವರಿಗೆ ಬೇಕಂದ್ರೂ ಇಲ್ಲ, ಎಂಟ್ರಿ ಇಲ್ಲ. 3ನೇ ಸಲ ಅವರಿಗೆ ನಾವು ತೆಗೆದ ಮೇಲೆ ಮತ್ತೆ ಅವರು 1 ತಿಂಗಳು ಬಿಟ್ಟು ನಾವು ಅಲ್ಲಿ ಬರ್ತೇವೆ ಅಂದ್ರು ರೀ ಎಂಟ್ರಿ ಇಲ್ಲ, ಒಂದೇ ಸಲ ಅವಕಾಶ. ಇಷ್ಟವರೆಗೆ ಆ ರೀತಿಯದ್ದು ಆಗಿದೆ? ಆಗಿದೆ, ತುಂಬಾ ಸಲ ಆಗಿದೆ ಆ ಥರ. ಕೆಲವು ಸಲ ನಾವೆಲ್ಲ ಆ ಥರ ಆಗಿದೆ. ರಿಟರ್ನ್ ಆ ಸ್ಟ್ರಿಕ್ಟ್ ಅನ್ನ ಮೇಂಟೈನ್ ಮಾಡಿರೋದಕ್ಕೆ ಇವತ್ತಷ್ಟು ಬಲಿಷ್ಠವಾಗಿದೆ. ರಾಜಿ ಇಲ್ಲ ಯಾವ್ದ್ರಲ್ಲಿ? ಇಲ್ಲ. ಅದು ಯಾರೇ ಮಾಡಿದ್ರು ರಾಜಿ ಇಲ್ಲ. ಇವನ್ ನಮ್ಮ ಮೇನ್ ಅಡ್ಮಿನ್ ಮಾಡಿದ್ರು ರಾಜಿ ಇಲ್ಲ. ಅವರಿಗೂ ವಾರ್ನ್ ಮಾಡ್ತೇವೆ, ಸೇಮ್ ವಾರ್ನಿಂಗ್. ನಮ್ಮ ಸದಸ್ಯರಿಗೆ ಒಂದೇ, ಅಡ್ಮಿನ್ಗೆ ಒಂದೇ, ಆ ಥರ ನಡೆಸೋದಕ್ಕೆ ಮಾತ್ರ ಅಡ್ಮಿನ್ಗಳು. ರೂಲ್ಸ್ ಅನ್ನೋದು ಎಲ್ರಿಗೂ ಕೂಡ ಒಂದೇ, ಎಲ್ಲರಿಗೂ ಒಂದೇ ಪಾಲನೆ ಮಾಡಲೇಬೇಕು, ಕಡ್ಡಾಯ. ಅಡ್ಮಿನೇ ಬ್ರೇಕ್ ಮಾಡಿದ್ರೆ ಮತ್ತೆ ಸದಸ್ಯರು ಕೂಡ ಬ್ರೇಕ್ ಮಾಡ್ತಾರೆ. ಹಾಗೆ ಅದಕ್ಕೋಸ್ಕರ ಅಡ್ಮಿನ್ಗಳು ಕೂಡ ಬಹಳಷ್ಟು ಜಾಗರೂಕತೆಯಿಂದ ಸಿಸ್ಟಮ್ಗೆ ಜೊತೆಯಲ್ಲಿ ಸಾಗುವಂಥ ಕೆಲಸವನ್ನು ಮಾಡ್ತಾರೆ. ಒಬ್ಬ ಸದಸ್ಯರಾದ ಬಳಿಕ ಯಾವ ರೀತಿ ಅಂದರೆ ಸದಸ್ಯ ಅವ ಇವಾಗ ತಮ್ಮ ರೂಲ್ಸ್ಗಳನ್ನು ಒಪ್ಕೊಂಡ, ಓಕೆ ನಾನು ಮಾಡ್ಬೋದು, ರೂಲ್ಸ್ಗಳ ಜೊತೆ ಇರ್ಬೋದು ಅಂತ, ಆಮೇಲೆ ಏನಾಗುತ್ತೆ? ಆಮೇಲೆ ನಮ್ಮ ತಂಡಕ್ಕೆ ನಾವು ಜಾಯಿನ್ ಮಾಡ್ತೇವೆ. ತಂಡಕ್ಕೆ ಜಾಯಿನ್ ಮಾಡಿ ಎಲ್ಲರೂ ಕೂಡ ವಿಶ್ ಮಾಡ್ತೇವೆ, ಆತ್ಮೀಯವಾಗಿ ಸ್ವಾಗತ ಅಂತ, ಕುಟುಂಬಕ್ಕೆ ಸ್ವಾಗತ ಅಂತ ನಾವು ವಿಶ್ ಮಾಡ್ತೇವೆ. ಸುಸ್ವಾಗತ ಅಂತ ಹೇಳಿ ಅವರಿಗೆ ಕೂಡ ಖುಷಿ ಆಗುತ್ತೆ, ಎಲ್ಲರೂ ಮೆಸೇಜ್ ಆಗ್ತಾರೆ, ಅವರಿಗೆ ಕೂಡ ಖುಷಿ ಆಗುತ್ತೆ, ಟೀಮ್ ಒಳ್ಳೇದಿದೆ. ಆಯಾ ತಿಂಗಳಲ್ಲಿ ಕೆಲವರು ಬರ್ತ್ಡೇ ಇರ್ತಾರಲ್ಲ, ಹುಟ್ಟುಹಬ್ಬ, ಅದರ ಪೋಸ್ಟರ್ ಕೂಡ ಹಾಕಿ ವಿದ್ ಫೋಟೋ ಹಾಕಿ ಅವರಿಗೆಲ್ಲ ವಿಶೇಷ ಮಾಡ್ತಾ ಇರ್ತೀವಿ. ಅದರಲ್ಲಿ ಅದಕ್ಕೆ ಒಬ್ಬರಿದ್ದಾರೆ, ಅದಕ್ಕೆಂದಲೇ ಆ ಕೆಲಸಕ್ಕೆಂದಲೇ ಹೊಡೆದು ಡೇಟ್ ಎಲ್ಲ ಬರೆದು ಯಾವ ಡೇಟಲ್ಲಿ ಯಾವ ತಿಂಗಳಲ್ಲಿ ಯಾರ್ಯಾರು ಇದ್ದಾರೆ ಆಯಾ ಡೇಟಲ್ಲಿ ಮೆಸೇಜ್ ಹಾಕ್ಬಿಡ್ತೀವಿ. ನಾನು ಕೇಳಬೇಕು, ಕ್ಯೂರಿಯಾಸಿಟಿ, ಏನಾದರೂ ಫಾರ್ಮ್ ಏನಾದರೂ ಫಿಲ್ಅಪ್ ಮಾಡಬೇಕಾಗ್ತದೆ ನಿಮ್ಮ ತಂಡದ್ದು? ಇಲ್ಲ ಸರ್, ಹಾಗೇನಿಲ್ಲ, ಖಾಲಿ ರೂಲ್ಸ್ ಅಷ್ಟೇ. ಎಲ್ಲ ವಾಟ್ಸಪ್ ಅಲ್ಲಿ
ಎಲ್ಲ ವಾಟ್ಸಪ್ ಅಲ್ಲಿ ಎಕ್ಸ್ಟ್ರಾ ಏನಿಲ್ಲ, ಸಿಗ್ನೇಚರ್ ಅಲ್ಲಿ ಏನಿಲ್ಲ. ಶುರು ಮಾಡಿದ್ದೆ ವಾಟ್ಸಪ್ ಅಲ್ಲಿ, ಹಾಗೆ ಅದರಲ್ಲಿ ಅದರಲ್ಲಿ ಓಕೆ. ಸಭೆ ಸಮಾರಂಭಗಳು ಅಥವಾ ಒಂದು ಮೀಟಿಂಗ್ಗಳನ್ನು ಮಾಡಬೇಕು, ಆ ರೀತಿ ಏನಾದರೂ ಆಗ್ತಾ ಇರುತ್ತಾ ಹೇಗೆ ಅಂತ? ಅದು ನಮ್ಮ ತಿಂಗಳಿಗೆ ಒಂದ್ಸಲ ಬೈಠಕ್ ಒಂದು ಭಾನುವಾರ ಬೈಠಕ್ ಅಂತ ಮಾಡ್ತೀವಿ. ಅಂದ್ರೆ ಮೇನ್ ಅಡ್ಮಿನ್ಸ್ 10 ಜನ ಅಡ್ಮಿನ್ಸ್ ಇದೆಯಲ್ಲ, ಅದೆಲ್ಲ ಸೇರಿ ಒಟ್ಟಿಗೆ ಸೇರಿ ಏನಾದರೂ ಒಂದು ಒಂದು ಏನು ಮಾಡ್ಬೋದು ಮುಂದಿನ ಚಿಂತನೆ, ಅದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಡಿಸ್ಕಸ್ ಮಾಡ್ತೇವೆ ಹಾಗೆ. ಅರ್ಧ ಗಂಟೆ 1 ಗಂಟೆ. ಸೊ ಅಲ್ಲಿ ಒಂದು ಒಳ್ಳೆಯ ಚರ್ಚೆ ಆಗುತ್ತೆ, ಒಳ್ಳೆಯ ನಿರ್ಧಾರ ಕೂಡ ಮತ್ತೆ ಏನೆಲ್ಲ ಮಾಡ್ಬೋದು ಮುಂದೆ ಅದು ಕೂಡ ಅಲ್ಲಿ, ಅಂದ್ರೆ ಹೊಸದ್ದು ಏನಾದ್ರು ಮಾಡ್ಬೋದಾ ಅಂತ ಏನಾದರೂ ಚಿಂತನೆ ಇಲ್ಲ. ಆಲೋಚನೆಗಳು ಚಿಂತನೆಗಳು ಅಲ್ಲಿ ಇರ್ತವೆ ಅಂತ. ಇನ್ನು ನಾನು ಕೇಳಬೇಕು, ಈ ಅಮೌಂಟ್ಗಳನ್ನು ಕೊಡುವಾಗ ಎಲ್ಲಿ ಕೊಡ್ತೀರಾ ನೀವು ಅಂತ? ಅವರ ಮನೆಯಲ್ಲಿ, ಮತ್ತೆ ನಿಯರೆಸ್ಟ್ ಆಗಿ ದೇವಸ್ಥಾನ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಕೊಡ್ತೇವೆ. ಹೆಚ್ಚಾಗಿ ಆಯಾಯ ಈಗ ಒಂದು ನಮ್ದು ಯೋಜನೆ ಬೆಳ್ತಂಗಡಿಯಲ್ಲಿ ಇದ್ರೆ, ಅವರ ಊರಲ್ಲಿ ಒಂದು ದೇವಸ್ಥಾನ ಇದ್ರೆ ಅಲ್ಲಿಗೆ ನಾವು ಹೋಗಿ ಅವರನ್ನು ಆ ಬರ್ಲಿಕ್ಕೆ ಆದ್ರೆ ದೇವಸ್ಥಾನಗಳಿಗೆ ಕರೆಸೋದು ಹಾಗೆ, ಇಲ್ಲದ್ರೆ ನಾವು ಅಲ್ಲಿ ಹೋಗಿ ಕೊಡುದು ಹಾಗೆ. ಇಲ್ಲದ್ರೆ ನಾವು ಅಲ್ಲಿ ಒಂದು ಸೇವೆ ಮಾಡಿ ನಮ್ಮ ಸಂಸ್ಥೆ ಲೆಕ್ಕದಲ್ಲಿ ಅದೇ ದೇವಸ್ಥಾನ ಒಂದು ಸೇವೆ ಮಾಡಿ ಅಲ್ಲಿ ಕೊಡುದು ಅವ್ರಿಗೆ ದೇವಸ್ಥಾನ ಕೊಡುದು ಹಾಗೆ. ಹಾಗೆ ಅರ್ಚಕರ ಕೈಯಲ್ಲಿ ಅಥವಾ ಅರ್ಚಕರ ಕೈಯಲ್ಲಿ ಕೊಡಿಸು. ಅರ್ಚಕರಿದ್ರೆ ಅರ್ಚಕರ ಕೈಯಲ್ಲಿ, ಇಲ್ಲದ್ರೆ ನಾವೇ ಕೊಡುದು ಹಾಗೆ. ಓಕೆ ಓಕೆ. ಸೊ ಅದನ್ನು ಕೊಡುವಾಗ ಯಾವ ರೀತಿಯಲ್ಲಿ ಇರ್ತದೆ ನಿಮ್ಮ ಒಂದು ಫೀಲಿಂಗ್ ಅಥವಾ ನಿಮ್ಮ ಒಂದು ಭಾವನೆಗಳು ಹೇಗಿರ್ತವೆ ಒಂದು ಅಮೌಂಟನ್ನು ಕೊಡುವಾಗ ಅಂತ? ನಮ್ಗೆ ತುಂಬ ಖುಷಿ ಆಗುತ್ತೆ. ತುಂಬಾ ಖುಷಿ ಸರ್ ಅಷ್ಟೇ. ಓಕೆ. ಯಾರೆಲ್ಲ ಹೋಗ್ತೀರಾ ಕೊಡೋದಕ್ಕೆ? ಅದು ನಾವು 10 ಮಂದಿ ಫಿಕ್ಸ್ ಇರ್ತೇವೆ, ಪ್ಲಸ್ ನಮ್ಮ ಸದಸ್ಯರು ಯಾರೆಲ್ಲ ಬರ್ತಾರೆ ನಮ್ಮ ಮೇನ್ ಗ್ರೂಪ್ ಅಲ್ಲಿ ಹಾಕ್ತೇವೆ. ತುಂಬಾ ದೂರ ಹೆಚ್ಚಿನ ದೂರದಿಂದ ಸಂಖ್ಯೆ ಇದ್ದಾರೆ, ಅವರಿಗೆಲ್ಲ ಬರ್ಲಿಕ್ಕೆ ಆಗಲ್ಲ. ಬೆಂಗಳೂರು, ಮುಂಬೈ ಆ ಥರ ಎಲ್ಲ ಇರ್ತಾರಲ್ಲ, Okay, ಅವರಿಗೆ ಆಗುದಿಲ್ಲ. right. ಲೋಕಲ್ಸ್ ಸೊ ಇನ್ನು ಸದಸ್ಯರು ಎಷ್ಟು ಜನ ಇದ್ದಾರೆ ಸದ್ಯಕ್ಕೆ? ಅಂದ್ರೆ ಮೊದಲು ಪ್ರಾರಂಭ ಆಗಿರೋದು 10 ಜನ, ಹೌದು ಸರ್. ಆದ್ರೆ ಇವಾಗ ಎಷ್ಟು ಜನ ಇದ್ದಾರೆ? 183 ಜನ ಇದ್ದೀವಿ ಸರ್. 10 180. ಹೌದು ಸರ್. ಹೇಗೆ ಸಾಧ್ಯ ಆಯ್ತು ಇದು? ಅದೇ ನಾವು ಹೇಳಿದೆವಲ್ಲ, ಫ್ರೆಂಡ್ಸ್ ಮೂಲಕ ಫ್ರೆಂಡ್ಸ್ ಸೇವೆ ಸೇರಿ ಮಾಡುವಂತ- ಮತ್ತೆ ನಮ್ಮ ಪೋಸ್ಟ್ ಗಳನ್ನೆಲ್ಲ ನೋಡಿ ಜಾಯ್ನ್ ಆಗಿದ್ದಾರೆ. ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಾವು ಕೂಡ ಸೇರ್ತೇವೆ ನಿಮ್ ಜೊತೆ ಅಂತ ಬಂದವರು ಕೂಡ ತುಂಬಾ ಜನ ಇದ್ದಾರೆ ಹೆಚ್ಚಾಗಿ ನಮಗೆ ಸ್ವಇಚ್ಛೆ ಎಲ್ಲ ಬಂದವರೇ ಜಾಸ್ತಿ. ಸೊ ಇನ್ನು ತಂಡವನ್ನ ಸೇರಿಕೊಳ್ಳುವವರು ಇದ್ರೆ ನೀವು ಸ್ವಾಗತ ಮಾಡ್ತೀರಾ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೇವೆ. ಅದು ನಮಗೆ 180 ಅಲ್ಲ 1,000 ಆದ್ರೂ ನಮ್ಗೆ ಸ್ವಾಗತವೇ. ಓಕೆ. ರೂಲ್ಸ್ ಅನ್ನ ಮೊದಲು ಓದ್ಬೇಕಷ್ಟೇ. ರೂಲ್ಸ್ ಓದ್ಬೇಕಷ್ಟೇ Rules ಸರ್, ಗೆ ರೂಲ್ಸ್ ಬದ್ಧವಾಗಿದ್ರೆ ಓದಿದ್ರೆ ಮಾತ್ರ ಅಂತ. ರೂಲ್ಸ್ಗೆ ವಿರುದ್ಧ ಎಷ್ಟು ಯಾರಿಗೆ ಜನ ಬೇಕಾದ್ರೂ ಸೇರ್ಕೊಳ್ಬಹುದು, ಹೌದು ಸರ್, ಮೊದಲು ಹೌದು. ರೂಲ್ಸ್ ಅನ್ನ ಒಪ್ಕೊಳ್ಬೇಕಷ್ಟೇ. ಹೌದು ಸರ್. ಓಕೆ. ಇವಾಗ ತುಂಬಾ ಜನರಿಗೆ ಸೇರ್ಕೊಳ್ಳುವಂತ ಮನಸ್ಸಾಗಿದ್ರು ಕೂಡ ರೂಲ್ಸ್ ಅಂತ ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡ್ತಾರೆ ಏನಿರ್ಬೋದು ಅಂತ. ಹೌದು. ಸೊ ಏನೇ ಇರಲಿ ಆ ರೂಲ್ಸ್ ಅನ್ನು ಒಪ್ಕೊಳ್ಳುವ ಮನಸ್ಥಿತಿ ತುಂಬಾ ಜನ ಇರ್ಬೋದು ಅಂತ ಹೇಳ್ತಾರೆ. ಇನ್ನು ಈ ತಂಡ ಮುಂದಿನ ಕನಸುಗಳನ್ನು ತುಂಬ ಹೊತ್ಕೊಂಡಿದೆ, ಇರ್ಬೋದು ಈ ರೀತಿ ಸಾಗಬೇಕು ಅಥವಾ ಈ ರೀತಿಯಲ್ಲಿ ಹೆಜ್ಜೆ ಇಡಬೇಕು ಅನ್ನೋದು ಇದ್ದಿರ್ಬೋದು. ಸೊ ಏನಿದೆ ನಿಮ್ಮ ಮುಂದೆ ಕನಸುಗಳು ಅಂತ? ಅದೇ ಸರ್, ಒಂದು ಯಾರಿಗಾದ್ರೂ ಒಬ್ರು ಬಡವರಿಗೆ ಒಂದು ಮನೆ ಕಟ್ಟಬೇಕಂತ ತುಂಬಾ ಆಸೆ ಇದೆ. 6 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ. ನಾವೀಗ 10ನೇ ವರ್ಷಕ್ಕೆ ಮಾಡುವ ಅಂತ ಪ್ಲಾನ್ ಮಾಡಿದ್ದೇವೆ. ಹಾಗೆ ಅದೇ ಯಾಕಂದ್ರೆ ಇವಾಗಲೇ ಪ್ರಿಪರೇಷನ್ಸ್ ಆಗ್ತಾ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. But ಯಾರಿಗೆ ಯಾಕಂದ್ರೆ ಕೊಡ್ಬೇಕು ತುಂಬಾ ತಿಂಗಳಲ್ಲಿ ಇಷ್ಟ ಅಂತ ಅಮೌಂಟ್ ಕಲೆಕ್ಷನ್ ಆಗುತ್ತೆ ನಮಗೆ. ಅದರಲ್ಲಿ 1-2 ಸಾವಿರ ಅದನ್ನ ಇಟ್ಟು ಅಕೌಂಟ್ ಅಲ್ಲಿ ನಮ್ಮ ಜಮೆ ಇಟ್ಟು ಉಳಿದ ಅಮೌಂಟ್ ಕೊಟ್ಟು ಜಮೆ ಇಡ್ತೇವೆ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಯೋಚನೆ. ತುಂಬಾ ಯಾರಿಗೆ ಇಂಪಾರ್ಟೆಂಟ್ ಇದೆ ಅಂತವ್ರನ್ನ ನಾವೀಗ ಕಾಂಟ್ಯಾಕ್ಟ್ ಮಾಡಿದೆ, ಟ್ರೈ ಮಾಡ್ತಾ ಇದ್ದೇವೆ ಎಲ್ಲ. ಯಾರಿಗೆ ತುಂಬಾ ನೀಡೆಡ್ ಇದೆ ಆ ಥರ ಮನೆ ಅವರಿಗೆ ಶೆಲ್ಟರ್ ಮಾಡೋ ಪ್ಲಾನ್ ಇದೆ. ಓಕೆ. ರೈಟ್. ನಿಮ್ಮ ಸದಸ್ಯರ ಹುರುಪಾಗಿರ್ಬೋದು, ಅವರ ಸಹಕಾರ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಸಹಕಾರ ಕೊಟ್ಟಿದೆ ಸರ್, ಅವರನ್ನ ಮರೀಲಿಕ್ಕೆ ನಿಲ್ಲ ನಾವು, ಯಾಕಂದ್ರೆ ಅವರಿಂದಲೇ ನಾವು ಅಷ್ಟೇ. ಯಾಕೆಂದ್ರೆ ನಮಗೆ ಎಲ್ಲ ತಂಡವರು ಇದ್ದಂದ್ರೆ ನಾವು ಇಲ್ಲಿ ಇರೋದು. ಹಾಗೆ ಒಬ್ಬರ ಇದಲ್ಲ, ಶ್ರಮ ಅಲ್ಲ, ಎಲ್ಲ ಸದಸ್ಯರ ಶ್ರಮ. ಒಂದೇ ತರ 183 ಸದಸ್ಯರ ಶ್ರಮ. ನಾನು ಕೂಡ ಇವಾಗ ನಿಮ್ಮನ್ನ ಇಬ್ಬರನ್ನ ನೋಡ್ತಾ ಇಲ್ಲ, 180 ಮಂದಿಯನ್ನ ನೋಡ್ತಾ ಇದ್ದೀನಿ. ನಿಜ ಸರ್. ಯಾಕಂದ್ರೆ ಅಷ್ಟು ಮಂದಿ ಸೇರ್ಕೊಂಡು ಈ ಯಶಸ್ಸಿನ ರಥವನ್ನು ಮುನ್ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಸೇರ್ಕೊಂಡು ಇದನ್ನ ಮುನ್ನಡೆಸುವಂತ ಶಕ್ತಿ ಅದು ಭಗವಂತ ನೀಡಿ ಅಂತ ಹೇಳ್ತಾರೆ. ಇನ್ನು ಇವಾಗ ಸದಸ್ಯರು ಯಾವ ಯಾವ ಭಾಗದಿಂದ ಇದ್ದಾರೆ ಅಂತ ಇವಾಗ ಪ್ರೆಸೆಂಟ್? ಸದಸ್ಯರು ಉಡುಪಿ ಮತ್ತೆ ಬೆಳ್ತಂಗಡಿ, ಮಂಗಳೂರು ಕೊಕ್ಕಡ, ಆ ಸೈಡ್ ಎಲ್ಲ ಇದ್ದಾರೆ. ಮೂಡುಬಿದ್ರೆ, ಬೆಳ್ತಂಗಡಿಯಿಂದ ಜಾಸ್ತಿ ಜನ ಇದ್ದಾರೆ. ಬೆಳ್ತಂಗಡಿಯಿಂದ ಯಾಕಂದ್ರೆ ಶುರು ಮಾಡಿದ್ದೆ ನಾವು ಅಲ್ಲಿಂದಲೇ. ಸೊ ಆ ಸೈಡ್ ನಾನು ಕೊಕ್ಕಡವರೆಗಿದ್ದೆ, ಕೊಕ್ಕಡ, ಉಪ್ಪಿನಂಗಡಿ ಆ ಸೈಡ್ ಅಲ್ಲಿ ಇದ್ದಾರೆ. ನಾನು ಕೇಳಬೇಕು, ವಿಸ್ತರಿಸುವಂತ ಏನಾದರೂ ಪ್ಲಾನಿಂಗ್ ಇದೆಯಾ? ನಮ್ಮ ಘಟಕಗಳನ್ನು ಮಾಡ್ಕೊಳ್ಬೇಕು ಅಂತ ಅಂಥದ್ದು ಏನಾದರೂ ಐಡಿಯಾಗಳಿದೆಯಾ ನಿಮಗೆ ಅಂತ? ಇಲ್ಲಿಯವರೆಗೆ ಆ ಥರ ಏನು ನಾವು ಯೋಜನೆ ಹಾಕೊಳ್ಳಿಲ್ಲ. ನಾನು ಹೇಳಿದ ಪ್ಲಾನಿಂಗ್ ಯೋಚನೆ ಬಂದಿದ್ರು ಗೊತ್ತಿಲ್ಲ. ಇಲ್ಲ, ಯೋಜನೆ ಮಾಡ್ತಾ ಇದ್ದೇವೆ. ಬಟ್ ನಮ್ಗೆ ಅದು ಇನ್ನು 10 ವರ್ಷ ನಂತರ ಏನಿದ್ರು 10 ವರ್ಷ ನಂತರ ಆ ವ್ಯವಸ್ಥೆಗಳನ್ನ ನೋಡ್ಕೊಳ್ಬೇಕಲ್ಲ. ಹೌದು ಸರ್, ಮಾಡೋದು ದೊಡ್ಡ ಕೆಲಸ ಅಲ್ಲ, ಅದನ್ನು ನಮಗೆ ನಿಭಾಯಿಸೋದು ದೊಡ್ಡ ಕೆಲಸ. ಹೌದೌದು. ಸೊ ಇಷ್ಟೊತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಸೊ ಇವಾಗ ಒಂದು ಯೋಜನೆಯನ್ನು ತಿಂಗಳಿಗೆ ಕೊಡ್ತಾ ಇದ್ದಾರೆ, 3 ಯೋಜನೆವರೆಗೆ ಬರ್ತಾ ಇದೆ.
ಆದರೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಇದ್ರ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅಂದರೆ ಭಗವಂತನ ಆಶೀರ್ವಾದದ ಬಗ್ಗೆಯೋ ಅಥವಾ ನಿಮ್ಮ ಸದಸ್ಯರ ಸಹಕಾರದ ಬಗ್ಗೆಯೋ? ಭಗವಂತನ ಆಶೀರ್ವಾದ ಕೂಡ ಉಂಟು, ಸದಸ್ಯರ ಇದು ಉಂಟು, ಸಹಕಾರ. ಸಹಕಾರ ತುಂಬಾ ಉಂಟು. ಹೆಚ್ಚಾಗಿ ಸದಸ್ಯರ ಯಾಕಂದ್ರೆ ಸಹಕಾರ. ಸದಸ್ಯರ ಮಾತ್ರ ಕೊಡುದಲ್ಲ, ಅವರ ಫ್ರೆಂಡ್ಸ್ ಕೂಡ ಕೊಡ್ತಿದ್ದಾರೆ ಇವಾಗ. ಆ ತರ ನಮ್ಗೆ ಇವಾಗ ಅಂದ್ರೆ ಮೂರು ನಮ್ಗೆ ಯೋಜನೆ ಈಗ ತಗೊಳ್ಳಿಕ್ಕೆ ಈ ನಮ್ಮ ಆಗ್ತಾ ಉಂಟು. ಸಮಸ್ಯೆಯಲ್ಲಿ ಇಲ್ಲದವರು ಕೂಡ ನಮ್ಮ ಈ ಸಮಸ್ಯೆಗೆ ಪೋಸ್ಟ್ಗಳನ್ನು ನೋಡಿ ಎಲ್ಲ ಅಮೌಂಟ್ ಹಾಕ್ತಾ ಇದ್ದಾರೆ. ಅದರಿಂದ ಇವಾಗ ಮೂರು ಯೋಜನೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ನಾನು ಕೇಳಬೇಕು ನೇರವಾಗಿ, ನಿಮ್ಮ ಸದಸ್ಯರಲ್ಲದೆ ನಿಮಗೆ ಸಂಗ್ರಹ ಆಗುವಂಥ ಮತ್ತು ಹೊರಗಿನಿಂದ ಜಾಸ್ತಿ ಸಂಗ್ರಹ ಆಗುತ್ತೆ ಹೇಗೆ? ಆ, ಹೊರಗೆ 183 ಜನರಲ್ಲಿ 100-150 ಜನ ಕೊಡ್ತಾರೆ ಇವಾಗ. ಅದರಲ್ಲಿ ಒಂದು 10-15 ಜನ ಹೊರಗಿಂದ ಬರುತ್ತೆ ನಮಗೆ. 10-15 10-15 ಅಷ್ಟು ಹೊರಗಿಂದ ಬರುತ್ತೆ ನಮಗೆ ತಿಂಗಳಲ್ಲಿ. ಅವರ ಸ್ವಾಯಿಚ್ಛಲೆ ಕೊಡುದು. ಹಾಗೆ. 1,000, 2,000 ಆ ಥರ ಸ್ವಾಯಿಚ್ಛೆ. ಪೋಸ್ಟರ್ಗಳನ್ನೆಲ್ಲ ನೋಡಿ ಅಮೌಂಟ್ ಹಾಕ್ತಾರೆ. ರೈಟ್. ಸೊ ಖುಷಿಯಿಂದ ಒಂದು ಏನೋ ಒಂದು ಸೇವೆ ಮಾಡಬೇಕಂತ ಹೆಜ್ಜೆ ಇಟ್ಟಂತ 10 ಜನ ಪ್ರಾರಂಭಿಸಿದ್ರು. ಆ ಬಳಿಕ ಇವತ್ತು 180 ಜನಕ್ಕೂ ಅಧಿಕ ಜನ ಸೇರ್ಕೊಂಡಿದ್ದಾರೆ. ನಾವಿದ್ದೀವಿ ಈ ತಂಡದ ಜೊತೆ, ಏನೋ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಜನ ಗುರುತಿಸ್ತಾ ಇದ್ದಾರೆ. ಬೇರೆ ಎಲ್ಲೆಲ್ಲ ಗುರುತಿಸಿದ್ರು ನಿಮ್ಮನ್ನು ಅಂತ? ಹೌದು ಸರ್, ತುಂಬ ಕಡೆಯಲ್ಲಿ ಗುರುತಿಸಿದ್ದಾರೆ. ಅಂದರೆ ಸೇವಾ ಸಂಸ್ಥೆಗಳು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲೆಲ್ಲ ಗುರುತಿಸಿ ಸನ್ಮಾನಿಸಿದ್ದಾರೆ ನಮಗೆ. ಅವರೇ ಕರೆದು ನಮ್ಮನ್ನು ಸನ್ಮಾನ ಮಾಡಿದ್ದಾರೆ. Okay. ಈ ತಂಡ ಒಂದು ಇದೆ. ನಿಜ ಸರ್, ಇಂಥ ತಂಡ ಇದೆ, ಇಂಥ ತಂಡದ ಕಾರ್ಯಕ್ರಮಗಳ ಬಗ್ಗೆ ಗೌರವ ಅದೇ, ಕೊಡ್ಲೇಬೇಕು. ಯಾಕಂದ್ರೆ ಕೆಲವೊಂದು ನಾವು ಊರಲ್ಲಿ ಅಮೌಂಟ್ ಕೊಟ್ಟಿದ್ವಿ, ಹೆಲ್ಪ್ ಮಾಡಿದ್ವಿ, ಆ ಊರವರು ಕರೆದಿದ್ದಾರೆ ನಮ್ಮನ್ನು. Okay. ಹಾಗೆ ಯಾವ್ಯಾವ ನಮ್ಮ ಊರನ್ನ ನಾವೆಲ್ಲ ಊರವರಿಗೆ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಿ ಅಂತ ಕರೆದು ಸನ್ಮಾನಿಸಿದ್ದಾರೆ ನಮಗೆ. ನಿಜವಾಗ್ಲೂ ಸರ್ ಖುಷಿ ಆಗೋದು ಅಷ್ಟೇ. ಅವ್ರು ನೆನಪಿಟ್ಕೊಳ್ಬೇಕು, ಜೊತೆಗೆ ನಮ್ಮ ಜೊತೆ ಮುಂದಿನ ಸಹಾಯಕ್ಕೂ ಕೂಡ ಜೊತೆ ಆಗಬೇಕು. ಹೌದು ಸರ್. ಅಷ್ಟೇ. ಒಟ್ಟಿನಲ್ಲಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಯೋಚನೆಗಳು ಇರ್ಬೋದು, ವಿಚಾರಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಹೇಳೋದಾದ್ರೆ, ಇಂಥ ಗ್ರೂಪು ಪ್ರತಿಯೊಂದು ಗ್ರಾಮದಲ್ಲೂ ಆದ್ರೆ ಒಳ್ಳೇದು ಅಂತ. ಅಂದರೆ ಈಗ ಸಾಮಾಜಿಕ ಜಾಲತಾಣ ನೋಡಿದ್ರೆ ನಮಗೆ ಹೆಚ್ಚಾಗಿ ದುರುಪಯೋಗ ಪಡಿಸೋರು ಹೆಚ್ಚು. ಹೌದು. ಅದನ್ನು ಇವರಿಗೊಂದು ಇದರಲ್ಲಿ ಸದುಪಯೋಗ ಪಡಿಸಿಕೊಂಡು ಎಲ್ಲರಿಗೊಂದು ಮಾದರಿ ಆಗಲಿ ಅಂತ ಹಾಗೆ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ ಆದ್ರೆ ಬಡವರು ಕೂಡ ಕಡಿಮೆ ಆಗ್ತಾರೆ ಅಂತ ಸರ್. ಸೊ ಕೊನೆಯದಾಗಿ ಯಾರಿಗೆ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ಹೇಳಿಕೆ ಉಂಟು ಸರ್. ಆಮೇಲೆ ಏನಂದ್ರೆ, ನಮ್ಮ ಈ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮನ್ನು ಇಲ್ಲಿ ಕರೆದ ನಿಮ್ಗೆ ಸರ್, ಅಂದ್ರೆ ಸ್ಪಂದನ ಟಿವಿಯ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಆಮೇಲೆ ಸುಖೇಶ್ ಅಂಚನ್ ಅವರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಖಂಡಿತ ಸರ್. ನಮ್ಮ ಪರವಾಗಿ ಮತ್ತು ನಮ್ಮ ತಂಡದ ಪರವಾಗಿ ನಾನು ನಿಜವಾಗ್ಲೂ ಹೇಳಬೇಕು ಸರ್, ನಮ್ಮ 180ಕ್ಕೂ ಮಿಗಿಲಾದ ಸದಸ್ಯರಿಗೆ ಅವರ ಪ್ರತಿನಿಧಿಯಾಗಿ ನೀವಿಬ್ಬರು ಬಂದಿದ್ದೀರಾ. 180 ಜನಕ್ಕೂ ಅಧಿಕ ಜನ ಏನಿದ್ದಾರೆ, ಅವರ ಸೇವಾ ಕಾರ್ಯಕ್ರಮಗಳಿರ್ಬೋದು, ಅವರ ಸಹಕಾರ ಇರ್ಬೋದು, ಇವತ್ತು ಶ್ರೀ ವೀರಾಂಜನೇಯ ಸೇವಾ ಸಮಿತಿಯನ್ನು ಇಲ್ಲಿ ಸ್ಪಂದನ ಹೀರೋಸ್ ಆಗಿ ಗುರುತಿಸುವಂತೆ ಮಾಡಿದೆ ಅಂತ ಹೇಳ್ತಾ, ಯಾರೆಲ್ಲ ಸಹಾಯವನ್ನು ಪಡ್ಕೊಂಡಿದ್ದಾರೆ ಅವರ ಆಶೀರ್ವಾದ ನಿಮ್ಮ ಜೊತೆ ಇರಲಿ, ಶ್ರೀ ವೀರಾಂಜನೇಯ ದೇವರ ಆಶೀರ್ವಾದ ಇರಲಿ. ಜೊತೆಗೆ ಇನ್ನಷ್ಟು ಜವಾಬ್ದಾರಿಯುತವಾಗಿ ಸಮಾಜದಲ್ಲಿ ಗುರುತಿಸುವಂತಾಗಲಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ನಮ್ಮ ಜೊತೆ ಮಾತನಾಡಿರೋದಕ್ಕೆ, ಹಂಚ್ಕೊಂಡಿರೋದಕ್ಕೆ ಮಾಹಿತಿಗಳನ್ನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಅನ್ನುವಂಥ ಸಮಿತಿ 6 ವರ್ಷ ಆಯಿತು, ಬಹಳಷ್ಟು ಖುಷಿಯಿಂದ ನಡೆಸ್ತಾ ಇದ್ದಾರೆ. 10 ಜನ ಪ್ರಾರಂಭ ಮಾಡಿದರೆ ಇವತ್ತು 180ಕ್ಕೂ ಮಿಗಿಲಾದ ಸದಸ್ಯರನ್ನು ಹೊಂದ್ಕೊಂಡು ಯಶಸ್ಸಿನ ರಥವನ್ನು ಮುಂಚೂಣಿಯಲ್ಲಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ಖುಷಿ ಅನ್ನಿಸ್ತದೆ. ಯುವಕರ ಸಾಮರ್ಥ್ಯವೋ, ಯುವಕರ ಶಕ್ತಿಯೋ ಸದ್ಬಳಕೆ ಆಗ್ತಾ ಇದೆ ಅಂತ ಅವರು ಹೇಳಿದಾಗೆ, ಪ್ರತಿ ಹಳ್ಳಿಯಲ್ಲೂ ಪ್ರತಿ ಊರಿನಲ್ಲೂ ಕೂಡ ಇಂಥ ಸಂಘಟನೆಗಳು ಶಕ್ತಿಯುತವಾಗಿ ಬೆಳಿಬೇಕು. ಭಾರತದಲ್ಲಿ ಯಾವುದೇ ರೀತಿಯ ಬಡತನ, ಸಂಕಷ್ಟ, ಸಮಸ್ಯೆಗಳನ್ನುವಂಥದ್ದು ದೂರ ಆಗುವ ಅಲ್ಲಿ ಯಶಸ್ಸಾಗಬೇಕು. ಜೊತೆಗೆ ಅಂಥ ಸಮಸ್ಯೆಗಳು ಬಂದಾಗಲೂ ಕೂಡ ಹಳ್ಳಿಯಲ್ಲಿ ಒಂದು ಗಟ್ಟಿಯಾದ ಸಂಘಟನೆ ಇದೆ ಅನ್ನುವಂಥದ್ದು ಆ ಬಡ ಕುಟುಂಬಗಳಿಗೆ ಶಕ್ತಿ ಆಗಬೇಕನ್ನುವ ಮಾತಿನ ಜೊತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.